ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಈ ಹೊತ್ತಿನ ಒಂದು ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಇದು ಓದು ಬದುಕು ಬದಲಿಸಬಹುದು ಇಸ್ ದ ಟೈಟಲ್ ಆಫ್ ದ ಕಾರ್ಯಕ್ರಮ. ಅದರಲ್ಲಿ ಎರಡು ಅರ್ಥಗಳಿವೆ. ಒಂದು ಓದೋದ್ರಿಂದ ಬದುಕು ಬದಲಾಗಬಹುದು, ಇನ್ನೊಂದು ನೀನು ಓದು ನಿನ್ನ ಬದುಕು ಬದಲಾಗಬಹುದು ಅಂತ. ಸೊ ದ್ಯಾಟ್ಸ್ ದ ವೇ ವಿ ಹ್ಯಾವ್ ಫ್ರೇಮ್ ದ ಟೈಟ್ಲ್. ಇವತ್ತು ಏನು ಗೊತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಡಿಫ್ರೆಂಟ್ ಆ್ಯಂಗಲನ್ನು ಕೊಡ್ತಾ ಇದ್ದೀವಿ. ಏನು ಅಂತ ನಾನು ನಿಮಗೆ ಹೇಳೋದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರಿದ್ದಾರೆ. ಸೊ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ದಿಸ್ ಇಸ್ ಡೆಫಿನೆಟ್ಲಿ ಮತ್ತೊಮ್ಮೆ ಮಾತಾಡಿ ಪ್ಲೀಸ್ ಅಲ್ಲ, ನಾವು ಬೇರೆದೇ ಸೆಟಪಲ್ಲಿ ಕೂತ್ಬಿಟ್ಟಿದ್ದೀವಿ ಇವತ್ತು. ಇಟ್ ಸಡನ್ಲಿ ಹ್ಯಾಪನ್ಡ್. ಹೇಗಾಯಿತು ಅಂತಂದರೆ, ಈ ಐಡಿಯಾಸ್ಗಳೆಲ್ಲ ಬರೋದು ಒಂದು ಅನ್ಯೂಶುವಲ್ ಇದು ಸಂದರ್ಭಗಳಲ್ಲಿ. ಈ ಪ್ರೋಗ್ರಾಮ್ ಮಾಡಬೇಕು ಅಂತ ನನಗೆ ಬಂದಿದ್ದು ಐಡಿಯಾ ಇವತ್ತು ಹಲ್ಲುಜ್ಬೇಕಾದ್ರೆ. ಸೊ ದಟ್ಸ್ ಹೌ ಇಟ್ ಹ್ಯಾಪನ್ಡ್. ನಾನು ಯು ವಾಂಟ್ ಟು ಸೇ ಸಮಥಿಂಗ್ ಆರ್ ಶಾಲ್ ಐ ಸೇ ಕಂಟಿನ್ಯೂ ಪ್ಲೀಸ್? ಒಂದು ನಿಮಿಷ ನಾನು ಮಾತಾಡ್ತೀನಿ. ಏನಂತಂದರೆ ನೋಡಿ ವೀಕ್ಷಕರೇ, ಮೊನ್ನೆ ಉಡುಪಿಯಲ್ಲಿ ಭಾನುವಾರ ದಿನ ಅಂದರೆ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ದಿನ ಉಡುಪಿಯ MGM ಕಾಲೇಜಿನ ಒಂದು ರವೀಂದ್ರ ಕಲಾಮಂಟಪದಲ್ಲಿ ನೇಮಿಚಂದ್ರ ಅನ್ನುವಂಥ ಕರ್ನಾಟಕದ ಖ್ಯಾತ ಪ್ರಸಿದ್ಧ ಲೇಖಕಿಯವರು ಬಂದಿದ್ದರು. ಅವ್ರು ಬಂದು ಅವರ ಎರಡು ಪುಸ್ತಕ ನಮ್ಮ ಉಡುಪಿಯಲ್ಲಿ ರಿಲೀಸ್ ಆಯಿತು. ಸಚ್ ಕೈಂಡ್ ಆಫ್ ಅ ರೈಟರ್ ಅಂತ ದೊಡ್ಡ ಸಾಹಿತಿ, ಮತ್ತು ಅವರ ಈ ಪುಸ್ತಕಗಳು ಬದುಕಿಗೆ ಚೈತನ್ಯವನ್ನು ಕೊಡುವಂತಹ ಲೇಖನಗಳು ಬರೆದಂತಹ ನೇಮಿಚಂದ್ರ ಅವರು ಉಡುಪಿಗೆ ಬಂದಿದ್ದರು. ಅಲ್ಲಿ ಬಂದವರೆಲ್ಲ ಇದ್ದಾರಲ್ಲ, ಒಂದಷ್ಟು ಮಂದಿ ಬಂದಿದ್ದರು. ಅವರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜವಾಗಿಯೂ ಅವರೆಲ್ಲರೂ ಅದೃಷ್ಟವಂತರೇ ಅಂತಲೇ ಹೇಳಬೇಕಾಗತ್ತೆ. ಅವ್ರು ಬಂದಿದ್ದರು, ಅವ್ರು 2 ಪುಸ್ತಕ ಬಿಡುಗಡೆ ಆಯಿತು. ಏನಪ್ಪ ಅದರಲ್ಲಿ ದೊಡ್ಡ ವಿಷಯ ಅಂತ ನೀವು ಅಂದ್ಕೋಬೋದು. ಬಟ್ ಎಸ್, ಅದ್ರದ್ದು ಆಚೆಗೆ ಇನ್ನೊಂದೇನೋ ಇದೆ. ಆ ಆಚೆಗಿರುವಂಥದ್ದೇನು ಅದನ್ನು ನಾವು ಇವತ್ತಿಲ್ಲಿ ಮಾತನಾಡೋದಕ್ಕೆ ಕೂತಿದ್ದೇವೆ. ಓಕೆ, ವಿ ಆರ್ ಜಸ್ಟ್ ಗಿವಿಂಗ್ ಇಟ್ ಅ ಡಿಫ್ರೆಂಟ್ ಆ್ಯಂಗಲ್. ಬಿಕಾಸ್ ಅವ್ರು ಬಂದಿರೋದೇ ನಮಗೊಂದು ದೊಡ್ಡ ವಿಷಯ. ಹಾಗಾಗಿ ನಾವು ಇದನ್ನು ದೊಡ್ಡ ವಿಷಯ ಮಾಡೋದಕ್ಕೆ ಹೊರಟಿದ್ದೀವಿ. ಏನಂತೀರಿ ಡಾಕ್ಟ್ರೆ? ಎಕ್ಸಾಕ್ಟ್ಲಿ, ಕರೆಕ್ಟ್. ಹೌದು. ನೀವೇನಂತೀರಿ? ಇದು ಹೇಗೆ ಅಂತಂದರೆ, ಬಹುಶಃ ಈ ಪುಸ್ತಕ ಓದುವಂಥ ಹವ್ಯಾಸ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅವರ ಫೇವ್ರೇಟ್ ಲೇಖಕರನ್ನ ಭೇಟಿ ಮಾಡೋದು ಬಹುಶಃ ಅವರ ಇಡೀ ಜೀವನದ ಒಂದು ಇಂಪಾರ್ಟೆಂಟ್ ಮೈಲಿಗಲ್ಲಾಗ್ಬಿಡ್ತದೆ. ಇನ್ಫ್ಯಾಕ್ಟ್ ನನ್ನ ಇನ್ನೊಬ್ಬ ಈ ನೇಮಿಚಂದ್ರ ಅವರು ನನ್ನ ಫೇವ್ರೇಟ್ ಆಥರ್. ನನ್ನ ಇನ್ನೊಬ್ಬ ಫೇವ್ರೇಟ್ ಆಥರು ಎಂಡಮೂರಿ ವೀರೇಂದ್ರನಾಥ್. ಆತನನ್ನು ನೋಡಬೇಕು ಅಂತೇಳಿ ನಾನು ಹೈದರಾಬಾದ್ವರೆಗೂ ಹೋಗಿದ್ದೆ. ಆ ಫೇವರೇಟ್ ಆಥರ್ಸು ನಮ್ಮ ಜೀವನದಲ್ಲಿ ನಮಗೆ ಒಂದು ಕಾಣದೇ ಇರತಕ್ಕಂಥ ಗುರುಗಳಾಗ್ಬಿಡ್ತಾರೆ, ಬದುಕನ್ನು ತೋರಿಸುವಂಥ ಗುರುಗಳಾಗ್ಬಿಡ್ತಾರೆ. ನಮಗೆ ಮನಸ್ಸಿಗೆ ನೊಂದಾಗ ಅವರ ಪುಸ್ತಕಗಳು ನಮಗೆ ಒಂದು ಹೊಸ ಚೈತನ್ಯ ತಂದು ಕೊಡುತ್ತೆ. ಡೆಫಿನೆಟ್ಲಿ ಫೀಲ್ ಕನೆಕ್ಟೆಡ್. ನೀವು ಅವ್ರು ನೋಡಿರಲ್ಲ, ಅವ್ರ ಜೊತೆ ನೀವು ಓಡಾಡಿರಲ್ಲ, ಅವ್ರ ಜೊತೆ ನೀವು ಇದ್ದಿರಲ್ಲ, ಬಟ್ ಸಮ್ವೇರ್ ಯು ಫೀಲ್ ಕನೆಕ್ಟೆಡ್ ಅಲ್ಲ? ಹೌದೌದು. ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ಒಂದು ವಿಚಿತ್ರ ಎಕ್ಸ್ಪ್ಲನೇಷನ್ ಇರ್ಬೋದು. ಅವ್ರನ್ನ ಕಂಡಾಗ ಎಷ್ಟು ಆನಂದ ಆಗ್ತದೆ, ಮೊದಲ ಬಾರಿ ಅವ್ರನ್ನ ಕಂಡಾಗ ಆನಂದ ಆಗ್ತದೆ. ಎಲ್ಲ ಒಂದು ರೀತಿ ಅವ್ರು ದೂರ ಇರೋದೇ ಒಂದು ರೀತಿ ಖುಷಿ. ಅಂದರೆ ಸಿಕ್ಕು ಭೇಟಿ ಆಗ್ಬಿಟ್ರೆ ಆಗೋಯ್ತಾ ಅನ್ನೋ ರೀತಿ ಆಗ್ತದೆ. ಆ ರೀತಿಯಲ್ಲಿ ಬಹುಶಃ ನೇಮಿಚಂದ್ರ ಅನ್ನೋ ಒಬ್ಬ ಅದ್ಭುತ ಲೇಖಕಿ, ಅದ್ಭುತ ವ್ಯಕ್ತಿ, ಅವರು ವಿಜ್ಞಾನಿಯಾಗಿ, ಅವರು ಬರಹಗಾರರಾಗಿ, ಅವರು ಈ ಜೀವನ ಚೈತನ್ಯ ತುಂಬುವಂಥ ಒಂದು ಪರ್ಮಿಟೆಡ್ ಒಬ್ಬ ಆಧ್ಯಾತ್ಮಿಕ ಗುರು ಆಗಿ, ಅಂದರೆ ಬದುಕಿನ ಒಂದು ವಿಶಿಷ್ಟ ರೀತಿಯ ಟಚಪ್ ಅವರ ರೈಟಿಂಗ್ಸಲ್ಲಿರುತ್ತೆ. ಯಾಕಂದರೆ ಇವತ್ತು ಸಾಹಿತ್ಯ ಅಂದ್ರೇ ಸಹಿತವಾಗಿದ್ದು, ಅಂದರೆ ಜನರಿಗೆ ಒಳ್ಳೆಯದಾಗಬೇಕು, ಸಮಾಜದಲ್ಲಿ ಒಳ್ಳೆಯದಾಗಬೇಕು, ಈ ಬದುಕಿನಲ್ಲಿ ನೋವುಗಳು ಕಡಿಮೆಯಾಗಿ ಸಂತೋಷ ಹೆಚ್ಚಬೇಕು, ಬದುಕು ಸುಂದರ ಆಗಬೇಕು, ಒಬ್ರಿಗೊಬ್ರು ನಾವು ತಾಗಬೇಕು, ಎಮೋಷ್ನಲಿ ವಿ ಶುಡ್ ಗೆಟ್ ಕನೆಕ್ಟೆಡ್. ಅಂತಹ ರೈಟಿಂಗ್ಸು ನಿಜವಾದ ಸಾಹಿತ್ಯ ಅನ್ಸ್ಕೊಳುತ್ತೆ. ಸೊ ಆ ಸಾಹಿತ್ಯ ಖಂಡಿತವಾಗಿ ನೇಮಿಚಂದ್ರ ಅವರ ಬರಹಗಳಲ್ಲಿ ಕಂಡು ಬರ್ತದೆ. ನಮಗೆ ಓದುವಾಗ ಇದು ಅಂತಃಕರಣವನ್ನು ಕಲಕಿಬಿಡುತ್ತೆ. ನಾವು ಮೊನ್ನೆ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹುಶಃ ಎಲ್ಲರದು ಒಂದು ಮಾತು ಏನಿತ್ತಂದರೆ, ಅವರ ಕಾಲಮ್ ಬರೋವರೆಗೂ ಉದಯವಾಣಿಯಲ್ಲಿ ಪ್ರತಿ ಸಂಡೇ ಭಾನುವಾರದ ದಿನ ಬದುಕು ಬದಲಿಸಬಹುದು ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಅವರ ಲೇಖನ ಬರ್ತಾಯಿತ್ತು. ಹೆಚ್ಚಿನ ಜನರ ಒಂದೇ ಒಂದು ಕಾಮನ್ ಅಭಿಪ್ರಾಯ ಏನಿತ್ತು ಅಂದರೆ, ನಾನು ಭಾನುವಾರ ಬರೋದನ್ನೇ ಕಾಯ್ತಾ ಇದ್ದೆ. ಯಾಕೆ ಅಂದರೆ ನೇಮಿಚಂದ್ರ ಅವರ ಆ ಕಾಲಮ್ ಓದಬೇಕು ಅಂಥೇಳಿ. ಒಬ್ಬ ಲೇಖಕಿಗೆ, ಒಬ್ಬ ಬರಹಗಾರನಿಗೆ ಈ ರೀತಿಯ ಒಂದು ವೇಯ್ಟಿಂಗ್, ಆ ಒಂದು ಕಾತರತೆ ಓದಬೇಕು ಅಂತ ಅನಿಸೋಷ್ಟು ಮಟ್ಟಿಗೆ ಕ್ರಿಯೇಟ್ ಮಾಡೋ ಶಕ್ತಿ ಇದೆ ಅಂತಂದರೆ, ಅಷ್ಟು ಜನರ ಒಂದು, ಮತ್ತು ವೇರಿಡ್ ಪೀಪಲ್, ಎಲ್ಲ ಗುಂಪಿನ, ಮೊನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಟೀಚರ್ಸು, ಲಾಯರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು, ಮಕ್ಕಳು, ಹದಿಹರೆಯದವರು, ಆ್ಯಕ್ಟ್ರಸ್ಸು,
ಟಿವಿ ಆಂಕರ್ಸು ಎಲ್ಲರೂ ಮಂತ್ರಮುಗ್ಧ ಕೂತಿದ್ದಾರೆ ನೋಡಿ. ಒಂದು ಬರಹಗಾರ ತನ್ನ ಒಂದು ಲಿಮಿಟನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ, ಅಂದರೆ ಬುದ್ಧಿಜೀವಿಗಳಿಗೋಸ್ಕರ ಅಂತ ಅನ್ಕೊಳ್ತಾರೆ, ಕಾಲೇಜು ವಿದ್ಯಾರ್ಥಿಗಳಿಗೋಸ್ಕರ ಅಂತ ಇಟ್ಕೊಳ್ತಾರೆ. ಮಜಾ ಹೇಳ್ತೀನಿ ಡಾಕ್ಟ್ರೆ, ಬಿಫೋರ್ ಐ ಫರ್ಗೆಟ್ ಒಂದು ಮಜಾ ಹೇಳ್ತೀನಿ. ಸುಮ್ಮನೆ ಜಸ್ಟ್ ಒಂದು ಜನರಲ್ ಆಗಿ ನಾನು ಹೇಳ್ತಾ ಇರೋದು, ನಾಟ್ ಟು ಹರ್ಟ್ ಎನಿಬಡಿ. ಒಬ್ರು ಹೇಳಿದ್ದು, ಯಾರು ಅಂತ ಬೇಡ, ನಾನು ಅಷ್ಟೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ನಿಜವಾಗಿಯೂ ಇದು ನಡೆದಿದ್ದು, ಸುಮ್ಮನೆ ಯಾವುದೇ ಇದು ವೈಭವೀಕರಣ ಅಲ್ಲ. ನಾನು ಅಷ್ಟೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಅಲ್ಲಿ ಒಂದು 15 ಮಂದಿ ಸ್ಟೂಡೆಂಟ್ಸ್ ಇರ್ತಾರೆ. ಅದನ್ನು ಹೊರತುಪಡಿಸಿ ಇನ್ನೊಂದು 15 ಮಂದಿ ರೆಗ್ಯುಲರ್ ಆಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರುವಂತಹ ಒಂದು ಕ್ಯಾಟಗರಿಯವರು ಇರ್ತಾರೆ. ಬಟ್ ಮೊನ್ನೆ ಪುಸ್ತಕ ಬಿಡುಗಡೆಗೆ ಬಂದಂಥದ್ದು ನೋಡಿ ನಾನು ಆಶ್ಚರ್ಯವಾಗಿ ಹೋಗ್ಬಿಟ್ಟೆ. ಅದು ಯಾರು ಅಂತ ನಾನು ಹೇಳಲ್ಲ. ಓಕೆ 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 ಇದು ಯಾವಾಗ ಹೇಳಿದ್ ಗೊತ್ತಾ? ಇವತ್ತು ಸಾಯಂಕಾಲ ಹೇಳಿದ್ ನನಗೆ. ಓಕೆ 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 ಅದು ನಿಜ. ಯಾಕೆಂದರೆ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಇದು ವಿಪರ್ಯಾಸ ಅಂತ ಹೇಳ್ಬೋದು. ನಾನು ನನ್ನ ಸ್ನೇಹಿತರು ಮತ್ತು ಈ ಪಬ್ಲಿಷರ್ ಫ್ರೆಂಡ್ಸು ಅವ್ರ ಹತ್ರ ಎಲ್ಲ ಕೇಳುವಾಗ ಏನಾಗುತ್ತೆ ಅಂದರೆ, ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂದರೆ ತುಂಬ ವಿಪರ್ಯಾಸದ ಕೆಲಸ. ಏನಂತಂದರೆ ಒಂದಷ್ಟು ಕೈ ಬೆರಳಕ್ಕೆ ಎಣಿಸುವಷ್ಟು ಜನ ಬರ್ತಾರೆ. ಅವರಲ್ಲೂ ಕೆಲವ್ರಿಗೆ ಆಹ್ವಾನ ಪತ್ರಿಕೆಯಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅಂದರೆ ಕಾಫಿ ತಿಂಡಿ ವ್ಯವಸ್ಥೆ ಇದೆ ಅಂತ, ಬಸ್ಸಿನ ವ್ಯವಸ್ಥೆ ಇದೆ. ಆ ರೀತಿ ಆಗಿ ಅಲ್ಲೊಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂದರೆ ಹೋಗಿ ಬರೋಣ, ಒಂದು ಅರ್ಧ ಗಂಟೆ ಕೂತ್ ಬರೋಣ ಅಂತ. ಆಮೇಲೆ ಸಮಯಕ್ಕೆ ಸರಿಯಾಗಿ ಯಾವುದು ಕಾರ್ಯಕ್ರಮ ಶುರುವಾಗಲ್ಲ, ಯಾವುದು ಸಮಯಕ್ಕೆ ಸರಿಯಾಗಿ ಮುಗಿದಿಲ್ಲ. ಬರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಅದರಲ್ಲೊಂದು ನ್ಯೂಸ್ ರಿಪೋರ್ಟಿಗೆ ಒಂದು ವಿಷಯ ಆಗಿರ್ತಕ್ಕಂಥದ್ದು ಮಾತ್ರ ಅಂತ ಆಗಿಬಿಟ್ರೆ, ಅಲ್ಲಿ ಪುಸ್ತಕಗಳು ಆ ಕಾರ್ಯಕ್ರಮ ಮುಗಿದ ಮೇಲೆ ಆ ಪುಸ್ತಕಗಳ ಏನು ವಿತರಣೆ ಇರ್ಬೋದು ಅಥವಾ ಸೇಲ್ಸ್ ಇರ್ಬೋದು, ಅದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಒಂದು ಔಪಚಾರಿಕವಾಗಿ ನಡೆಯುವಂಥ ಕೆಲಸ. ಬಟ್ ಮೊನ್ನೆ ನಡೆದಂಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹೇಗಿತ್ತಂದರೆ, ಅಲ್ಲಿ ಪುಸ್ತಕ ಬಿಡುಗಡೆ ವಾಸ್ ಸೆಕೆಂಡ್ರಿ. ಎಲ್ಲರೂ ಆ ವ್ಯಕ್ತಿಯನ್ನು, ಆ ನೇಮಿಚಂದ್ರ ಅವರು ಇಷ್ಟು ಅದ್ಭುತವಾಗಿ ಬರೀತಾರಲ್ಲ, ನಮ್ಮ ಬದುಕು ಬದಲಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟನ್ನು ನಮ್ಮ ಮನಸ್ಸಲ್ಲಿ ಹಾಕ್ತಾರಲ್ಲ, ಅವ್ರನ್ನೊಮ್ಮೆ ನೋಡಬೇಕು, ಅವ್ರ ಮಾತನ್ನು ಕೇಳಬೇಕು ಅಂತೇಳಿ ಬಂದಿರೋರೇ ಹೆಚ್ಚಿದ್ರು. ಪರ್ಫೆಕ್ಟ್. ಸೊ ಇನ್ಫ್ಯಾಕ್ಟ್ ನಾವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂತ ಆಯೋಜಿಸಿದ್ರು ಕೂಡ ಅಲ್ಲಿ ಮುಖ್ಯ ಉದ್ದೇಶ ಏನಿತ್ತಂದರೆ ಅವ್ರ ಮಾತುಗಳು ನಾವು ಕೇಳಬೇಕು. ಅವರು ಆ ಅನುಭವಗಳ ಮೂಟೆ ಹೊತ್ಕೊಂಡು ಬಂದು ಎಲ್ಲರಿಗೂ ಪ್ರತಿ ಭಾನುವಾರ ಹಂಚ್ತಾ ಇದ್ರಲ್ಲ, ಆ ಅನುಭವಗಳನ್ನು ಹೇಗೆ ಶೇಖರಿಸಿದ್ರು ಅವರು, ಹೇಗೆ ಅಷ್ಟು ಒಂದು ಬ್ಯುಸಿ ರೂಟೀನಲ್ಲಿ ಇರ್ತಕ್ಕಂಥ ಒಂದು HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನೋ ಒಂದು ದೊಡ್ಡ ಸಂಸ್ಥೆ ಇದು. ಅದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್, ಹೆಲಿಕಾಪ್ಟರ್ ಡಿವಿಷನ್ ರಿಸರ್ಚ್ ಆ್ಯಂಡ್ ಡಿಸೈನ್ ಡಿಪಾರ್ಟ್ಮೆಂಟಿನ HOD ಅವರು. ಬೆಳಗ್ಗೆ 5:30-6 ಗಂಟೆಗೆ ಮನೆಗೆ ಬಿಟ್ಟರೆ ರಾತ್ರಿ 7-8 ಗಂಟೆಗೆ ಮನೆಗೆ ಸೇರುವಂಥ ದಿನಚರಿ ಇರ್ತಕ್ಕಂಥವ್ರು, ದೇಶ ವಿದೇಶಗಳನ್ನು ಸುತ್ತುವಂಥವ್ರು. ಅದು ಹೇಗೆ ಸ್ವಲ್ಪ ಸಮಯ ಮಾಡಿಕೊಂಡು ಹೋಗ್ತಾ ಬರ್ತಾ ದಾರಿಯಲ್ಲಿ ಪ್ರತಿ ಹೆಜ್ಜೆಗೂ ಬದುಕನ್ನು ಅವರ ಕ್ಯಾಮರಾ ಕಣ್ಣಲ್ಲಿ ನೋಡಿ, ಅವರ ಅನುಭವಗಳನ್ನು ಪೇರಿಸಿಟ್ಕೊಂಡು ಸಮಯ ಮಾಡಿಕೊಂಡು ನನ್ನ ಓದುಗರಿಗೆ ತಲುಪಿಸ್ಬೇಕು ಅನ್ನೋ ಹಪಾಹಪಿ ಇರ್ತದಲ್ಲ. ಅವರು ಪ್ರತಿ ಸರಿ ಅವ್ರ ಕಾಲಮ್ ಮುಗಿಸುವಾಗ, ಹೊಸ ಹೊಸ ಜವಾಬ್ದಾರಿಗಳು ಬರುವಾಗ, ಅವರ ಕಾಲಮ್ ಮುಗಿತಾ ಬಂದಾಗ ಅವ್ರು ಬರೆಯೋದನ್ನು ನೋಡ್ಬೇಕು ನೀವು. ನಾನು ನಿನಗೆ ಅವರದೇ ಮಾತುಗಳಲ್ಲಿ ಹೇಳ್ತೇನೆ. ಆ ಕಾಲಮ್ ಮುಗಿಸುವಾಗ ಅವ್ರು ಹೇಳ್ತಾರೆ ಏನಂತಂದರೆ, ನಾನೀಗ ಹೋಗ್ತಾ ಇದ್ದೀನಿ ನೋಡಿ, 1 ವರ್ಷ, ಇದು 2004ರಲ್ಲಿ ನವಂಬರ್ ತಿಂಗಳಲ್ಲಿ ಅವ್ರು ಫಸ್ಟ್ ಕಾಲಮ್ ಮುಗಿಸುವಾಗ ಬರೀತಾರೆ, 1 ವರ್ಷದಿಂದ ನಿಮ್ಮೊಡನೆ ನಾನಿದ್ದೆ, ನನ್ನೊಡನೆ ನೀವು, ಈಗ ಹೋಗಿ ಬರುವೆ, ಮತ್ತೆ ಭೇಟಿಯಾಗೋಣ, ಅನುಭವಗಳ ಜೋಳಿಗೆ ಮತ್ತೊಮ್ಮೆ ತುಂಬಿದಾಗ, ಬದುಕಿನ ಬುತ್ತಿ ಬಿಚ್ಚಿದಾಗ, ನಿಮ್ಮೊಡನೆ ಹಂಚಿಕೊಳ್ಳಲು ಮನಸ್ಸು ತುಡಿದಾಗ ಮತ್ತೆ ಬರುವೆ ಅಂತ. ಅಂದರೆ ಎಷ್ಟು ಕನೆಕ್ಟೆಡು ಅಂದರೆ, ನಾನು ನಿಮ್ಮ ಬಿಟ್ಟು ಹೋಗ್ತಾ ಇದ್ದೀನಿ ಮತ್ತೆ ವಾಪಸ್ ಬರ್ತೀನಿ, ನಾನು ಬಿಟ್ಟು ಹೋಗ್ತಿದ್ದೀನಿ ಮತ್ತೆ ವಾಪಸ್ ಬರ್ತೀನಿ ಅಂಥೇಳಿ. ಈ ಕ್ಷಣ ಈಗ ಬಂದಿದೆ. 6 ವರ್ಷಗಳಲ್ಲಿ ಬದುಕಿನ 108 ಅನುಭವಗಳು ಜೋಳಿಗೆ ತುಂಬಿ ಭಾರವಾಗಿದೆ, ಬುತ್ತಿ ಬಿಚ್ಚಿ ನಿಮ್ಮೊಡನೆ ಸಹಭೋಜನದ ಸಂತಸ ನನ್ನದು, ನಾನು ಬರೆದ ಯಾವುದೂ ನಿಮಗೆ ತಿಳಿದಿರದೇ ಇದ್ದ ವಿಷಯವಲ್ಲ. ನೋಡಿ ಆ ಹಂಬಲ್ನೆಸ್, ಅಂದರೆ ನಾನು ಏನೋ ಹೊಸದು ಬರೆದುಬಿಟ್ಟಿದ್ದೀನಿ, ಕಟ್ಟೆ ಹಾಕಿದ್ದೀನಿ ಅನ್ನೋ ಒಂದು ಅಹಂಕಾರ ಅವ್ರಿಗಿಲ್ಲ. ನಾನು ಬರೆದಿರೋದೆಲ್ಲ ನಿಮಗೆ ಗೊತ್ತಿರೋದೆ. ನಾನು ಹಿಂದೆ ಹೇಳಿದ್ದು ಈಗ ಹೇಳು ಹೊರಟದ್ದೇನೂ ಹೊಸತಲ್ಲ. ಮಾಹಿತಿ ಕ್ರಾಂತಿಯ ಈ ದಿನಗಳಲ್ಲಿ ನಿಮಗೆ ಯಾವುದೇ ವಿಷಯದ ಬಗ್ಗೆ ಬೇಕೆಂದರೆ ಬೆರಳ ತುದಿಯಲ್ಲೇ ಹೋಗಿ ಇಂಟರ್ನೆಟ್ಟಲ್ಲೇ ಹುಡುಕಿದರೆ ಆಯಿತು. ಸೊ ಈ ರೀತಿ ಅವರು ಬರಿತಾ ಹೋಗ್ತಾರೆ. ಏನಂದರೆ ಮಾಹಿತಿ ಸಾಕಷ್ಟು ಬಿದ್ದಿದೆ ನಮ್ಮ ಹತ್ರ. ಇವತ್ತೇನಾಗುತ್ತೆ ಅಂದರೆ, ನಾವು ಯಾವ್ದಾದ್ರು ಒಂದು ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರು ಬಿಡೋ ಇಂಗ್ಲೀಷ್ ಬುಕ್ಸಿಂದ ಕಾಪಿ ಮಾಡ್ತಾರೆ, ಅವ್ರು ಬಿಡೋ ಎಲ್ಲಿಂದ ಗೂಗಲಿಂದ ತೆಗೆದು ನೋಡ್ತಾರೆ. ಈ ರೀತಿ ನಮಗೊಂದು ಉಪೇಕ್ಷೆ ಆಗಿಬಿಟ್ಟಿದೆ. ಬಟ್ ನಮ್ಮ ಹತ್ರ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ GB ನಾಲೆಡ್ಜ್ ಸ್ಟೋರ್ ಇದ್ದರೂ ಕೂಡ ಅದು ನಮ್ಮ ಪ್ರಜ್ಞೆಗೆ ಬರೆದಿದ್ರೆ, ನಮ್ಮ ಅರಿವಿಗೆ ಬರೆದಿದ್ದರೆ ಅದು ಬದುಕು ಬದಲಿಸ್ಲಿಕ್ಕಾಗಲ್ಲ. ಕೇವಲ ಇಂತಹ ಲೇಖನಗಳು ಅದು ಒಂದು ಪುಸ್ತಕ ರೂಪದಲ್ಲಿದ್ದಾಗ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪುಸ್ತಕ ಓದುವಂಥ ಒಂದು ಹವ್ಯಾಸ ತುಂಬ ಕಡಿಮೆ ಆಗ್ತಿದೆ ಜನರಲ್ಲಿ. ಅಬ್ಸಲ್ಯೂಟ್ಲಿ. ನಾನು ಅದೇ ಪಾಯಿಂಟನ್ನು ನಾನೀಗ ನಿಮಗೆ ಕೇಳಬೇಕು ಅಂತಿದ್ದೀನಿ ಡಾಕ್ಟ್ರೆ. ನೋಡಿ,
ಈಗ ತಗೊಂಡು ಹೀಗೆ ಓದೋದಿದೆಯಲ್ಲ ಇದು ಕಷ್ಟ ಈಗ ಎಲ್ಲ ಜನರಿಗೆ. ಕಷ್ಟ ಆಗಿದೆ. ಅಂದ್ರೆ ಹೆಚ್ಚಿನ ಪರ್ಸೆಂಟೇಜ್ ಆಫ್ ಜನರಿಗೆ ನಾನು ಹೇಳ್ತಾ ಇದ್ದೆ, ಅಟ್ಲೀಸ್ಟ್ 8 out of 10 ಪೀಪಲ್ ರೀಡಿಂಗ್ ಐ ಡೋಂಟ್ ಹ್ಯಾವ್ ಟೈಮ್. ಹೌದು, ಬಟ್ ಫಿಲ್ಮ್ ನೋಡೋದಕ್ಕೆ ನಾ ಬರ್ತೀನಿ. ಬಟ್ ಇದನ್ನ ಹೀಗೆ ಕೂತ್ಕೊಂಡು ಹೀಗೆ ಒಂದೊಂದು ಲೈನ್ ಓದೋದಿದೆಯಲ್ಲ, ಈ ಥರದ ಮೆಂಟಾಲಿಟಿ ಇದೆ. ಸಿ ವಿ ಆರ್ ನಾಟ್ ಫೋರ್ಸಿಂಗ್ ಎನಿಬಡಿ ಟು ರೀಡ್ ಹಿಯರ್, ಬಟ್ ಒಂದು ಒಳ್ಳೆ ಫಿಲ್ಮ್ ಬಂದಾಗ ನಾವು ಯಾಕೆ ಲೈನಲ್ಲಿ ನಿಂತು ಟಿಕೆಟ್ ತೊಗೊಂಡು ಓದ್ತೀವಿ, ಫಿಲ್ಮ್ ನೋಡ್ತೀವಿ. ಹೌದು, ಒಂದು ಜೋರಾಗಿ ಮಳೆ ಸುರಿತಾ ಇದ್ರು ಕೂಡ ಮಲ್ಪೆ ಬೀಚಿಗೆ ಯಾಕೆ ಹೋಗ್ತೀವಿ ನಾವು? ಸೊ ವೆನ್ ದರ್ ಇಸ್ ಸಮಥಿಂಗ್ ದಟ್ ಇಸ್ ಗುಡ್ ಇನ್ ದ ಬುಕ್, ವೈ ಡೋಂಟ್ ವಿ ಟೇಕ್ ಇಟ್ ಅಪ್ ಆ್ಯಂಡ್ ರೀಡ್? ಇದು ಪುಸ್ತಕಗಳಿದೆಯಲ್ಲ, ಈಗ ವಿಶೇಷವಾಗಿ ನಾನು ಈ 2 ಪುಸ್ತಕಗಳ ಬಗ್ಗೆನೇ ಮಾತಾಡ್ತೀನಿ. ಒಂದು ಸಾವೇ ಬರುವುದಿದ್ದರೆ ನಾಳೆ ಬಾ ಪುಸ್ತಕ ಇರ್ಬೋದು, ಅಥವಾ ಸೋಲ್ ಎಂಬುದು ಅಲ್ಪಾರಮ. ಈ ಟೈಟಲ್ಸ್ ನೋಡಿ ಅವಿನಾಶ್, ಟೈಟಲ್ಸ್ ನೋಡಿ, ಜಸ್ಟ್ ಅಬ್ಸರ್ವ್ ದಿಸ್. ಸಾವೇ ಬರುವುದಿದ್ದರೆ ನಾಳೆ ಬಾ, ಇದನ್ನು ಇವತ್ತು ಹೇಳ್ಬೋದು, ನಾಳೆನೂ ಹೇಳ್ಬೋದು ನಾಳೆ ಬಾ ಅಂತ. ಆಯಿತು, ಸಾವು ಕಾಯ್ಬೇಕು ನಮಗೆ. ಈ ಮನುಷ್ಯ ಇನ್ನೂ ಸುಮಾರು ಕೆಲಸಗಳು ಮಾಡಲಿಕ್ಕಿದೆ. ಅವನ ಲವಲವಿಕೆ, ಅವನ ಬದುಕಿನಲ್ಲಿರೋ ಚೈತನ್ಯ, ಅವನ ಸಮಾಜಕ್ಕೋಸ್ಕರ ಮಾಡುವ ವಿಚಾರಗಳಿರ್ಬೋದು, ಅಥವಾ ಬೇರೆ ವ್ಯಕ್ತಿಗಳಿಗೋಸ್ಕರ ಅವನ ಮನಸ್ಸು ತುಡಿಯೋದಿರ್ಬೋದು, ಅದೆಲ್ಲ ಮುಗಿಲಿ ಮತ್ತೆ ಬರ್ತೀನಿ ಅಂತೇಳಿ ಸಾವು ಕಾಯ್ಬೋದು. ಇದರಲ್ಲಿ ಸಾವೇ ಬರೋದಿದ್ದರಲ್ಲಿ ಅನುಪಮ ನಿರಂಜನ್ ಬಗ್ಗೆ ಬರೀತಾರೆ. ಅನುಪಮ ನಿರಂಜನ್ ಅವರು ಸಾವಿಗೆ ಹೇಳಿದ ಮಾತಿದು, ಸಾವೇ ಬರೋದಿದ್ದು ನಿಮ್ಗೆ ಸ್ವಲ್ಪ ಸಮಯ ಇದೆ, ನನಗಿನ್ನೂ ಸುಮಾರು ಕೆಲಸಗಳು ಮಾಡಬೇಕಿದೆ ಅಂತ. ಅವ್ರಿಗೆ ಆಲ್ರೆಡಿ ತೀವ್ರತರನಾದಂಥ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ, ಹೆಚ್ಚು ದಿನಗಳು ಬದುಕಲ್ಲ ಅಂತ ವೈದ್ಯರು ಡಿಸೈಡ್ ಮಾಡಿದಾಗ ಡಾಕ್ಟರ್ ಅನುಪಮ ನಿರಂಜನ್ ಅವರು ತುಂಬ ಕ್ರಿಯಾಶೀಲ ವ್ಯಕ್ತಿ. ಇವತ್ತು ಮಾಹಿತಿ ಯುಗದಲ್ಲಿ ಸಾಕಷ್ಟು ಇಂಟರ್ನೆಟ್ಟಲ್ಲಿ ಸಾಕಷ್ಟು ವಿಚಾರಗಳು ನಮಗೆ ಸಿಗ್ತದೆ. ಆದರೆ ಒಂದು ಕಾಲದಲ್ಲಿ ಎಲ್ಲ ಅವರು ಬರೆದ ಪುಸ್ತಕಗಳಿಂದ ಮಾತ್ರ ಓದುಗರಿಗೆ ಕಾಯಿಲೆಗಳ ಬಗ್ಗೆ ಮಾಹಿತಿ ಸಿಗ್ತಾಯಿತ್ತು. ಅಂತಹ ಕಾಲದಲ್ಲಿ ಅನುಪಮ ನಿರಂಜನ್ ಅಷ್ಟು ಆ್ಯಕ್ಟಿವ್ ಲೇಡಿ. ಅವರು ನಿನಗೆ ಈಗಲೇ ನಾನು ಟೈಮ್ ಕೊಡೋಕ್ಕಾಗಲ್ಲ, ವೆಯ್ಟ್ ಮಾಡು ಅಂಥೇಳಿ ಸಾವನ್ನು, ಅವ್ರಿಗೆ ತೀವ್ರತರನಾದಂಥ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ ಮೇಲೆ ಕೂಡ 13 ವರ್ಷ ಅವ್ರು ಬದುಕಿದ್ರು. 13 ವರ್ಷ ಸಾವನ್ನು ಬಾಗಿಲ ಹತ್ರ ನಿಲ್ಲಿಸಿ ಅವ್ರ ಕೆಲಸಗಳನ್ನು ಮುಗಿಸಿದ್ರು. ಸೊ ಅವ್ರ ಬಗ್ಗೆ ಬರೀತಾರೆ. ಮಾಯಾ ತಿವಾರಿ ಅಂಥೇಳಿ ತುಂಬ ಏನಂದರೆ, ಒಂದು ಅಮೇರಿಕಾದಲ್ಲಿ ಒಂದು ಬೆಸ್ಟ್ ಫ್ಯಾಷನ್ ಡಿಸೈನಿಂಗು ತುದಿ ಅಂದರೆ ಯಶಸ್ಸಿನ ತುದಿಯಲ್ಲಿ ಇದ್ದಾಕೆ ತತ್ಕ್ಷಣಕ್ಕೆ ಆಕೆಗೆ 23-24 ವರ್ಷದಲ್ಲಿ ಕ್ಯಾನ್ಸರ್ ಇರೋದು ಗೊತ್ತಾಗ್ತದೆ. ಕ್ಯಾನ್ಸರ್ ಇರುವಾಗ ಗೊತ್ತಾದ ತಕ್ಷಣ ಆಕೆಗೆ ಒಪ್ಕೊಳ್ಳೋಕೆ ಸ್ಟಾರ್ಟಿಂಗ್ ಮನಸ್ಸು ಬರೋದಿಲ್ಲ. ಆದರೆ ಅನಿವಾರ್ಯ, ಸುಸ್ತಾಗ್ತಾ ಇದೆ, ಆ ಅನಾರೋಗ್ಯದ ಬೀಜಗಳ ಆಕೆಯಲ್ಲಿ ಮೊಳೆತು ಸಸಿ ಆಗ್ತಾ ಇದೆ. ಆವಾಗ ಆಕೆಗೆ ತಕ್ಷಣ ಹೊಳಿತದೆ. ಡಾಕ್ಟ್ರು ಎಲ್ಲ ಚಿಕಿತ್ಸೆ ಎಲ್ಲ ಸ್ವಲ್ಪ ಕೈ ಚೆಲ್ಲಿ ಹೇಳ್ತಾರೆ, ಇನ್ನು 2 ತಿಂಗಳು ಬದುಕ್ಬೋದು ನೀನು ಅಂತೇಳಿ. ಮೈಯೆಲ್ಲ ನೋವು, ಕ್ಯಾನ್ಸರ್ನಿಂದಾಗಿ ಸಾಕಷ್ಟು ನೋವಾಗ್ತದೆ. ಆಕೆ ಮಾಯಾ ತಿವಾರಿ ಸುಮ್ಮನೆ ನಾನು ಇಲ್ಲಿ ಕೂತ್ಕೊಂಡು ಇವ್ರ ಹತ್ರ ಇಂಜೆಕ್ಷನ್ಸು ಅಥವಾ ಮಾತ್ರೆಗಳು ತೆಗೆದುಕೊಳ್ತಾ ನಾನು 2 ತಿಂಗಳು ಯಾಕೆ ಕಳೆಯೋದು, ಒಂದಷ್ಟು ದಿನ ನನ್ನ ಮನಸ್ಸಿನ ಇಚ್ಛೆಯಂತೆ ಬದುಕ್ತೀನಿ ಅಂಥೇಳಿ ಆಕೆ ಹಿಮ ಪರ್ವತಗಳಿಗೆ ಹೋಗ್ಬಿಡ್ತಾಳೆ, ಆ ಕಾಡುಗಳಲ್ಲಿ ಹೋಗ್ಬಿಡ್ತಾಳೆ. ಒಂದಷ್ಟು ಕೂತ್ಕೊಂಡು ತನ್ನ ಅಂತರಂಗದ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ತನ್ನ ಮನಸ್ಸಿನ ಬೇಸರಗಳನ್ನೆಲ್ಲ ಹೊರಗೆ ಹಾಕ್ತಾಳೆ, ಅಳ್ತಾಳೆ, ಮನಸ್ಸಿಗೆ ಬಂದದನ್ನೆಲ್ಲ ಬರೀತಾಳೆ. ಆಗ ಆಕೆಗೆ ಅನಿಸುತ್ತೆ, ತನ್ನ ತಂದೆ ತಾಯಿಗಳನ್ನು, ತನ್ನ ಮನೆಯವ್ರನ್ನೆಲ್ಲ ಬಿಟ್ಟು ಸಾಕಷ್ಟು ದೂರ ಬಂದುಬಿಟ್ಟಿರ್ತಾಳೆ ಆಕೆ. ಈ ಬ್ಯುಸಿ ಯಶಸ್ಸಿನ ಬೆನ್ನು ಹತ್ಕೊಂಡು ನಾಗಲೋಟಕದಲ್ಲಿ ಓಡ್ತಾ ತನ್ನ ಮನಸ್ಸಿಗೆ ನಿಜವಾಗಿ ಬೇಕಾದಂಥ ಸಂತೋಷ ಪಡುವಂಥ ಕೆಲಸಗಳು ಮಾಡೋದನ್ನು ದೂರ ಇಟ್ಟು ಮುಖವಾಡ ಧರಿಸ್ಕೊಂಡು ಕೇವಲ ಬಂದ ಯಶಸ್ಸನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಆಧುನಿಕ ಬದುಕಿಗೆ ಹೊಕ್ಕೊಂಡು ಆಕೆ ತನ್ನ ಅಂತರಂಗದ ಸಂತೋಷವನ್ನೇ ಮರೆತು ಬದುಕ್ತಾ ಇರ್ತಾಳೆ. ಸೊ ಅದನ್ನು ಜ್ಞಾಪಿಸ್ಕೊಂಡು ವಾಪಸ್ ಮತ್ತೆ ತಂದೆ ತಾಯಿಗಳಿಂದ ದೂರ ಆಗಿದ್ದ ಅಪರಾಧಿ ಭಾವನೆ ಆಕೆ ಕಾಡುತ್ತೆ. ನನ್ನವ್ರ ಹತ್ರ ಬಿಟ್ಟು ನಾನು ಇಷ್ಟು ದೂರ ಬಂದುಬಿಟ್ಟಿದ್ದೀನಲ್ಲ, ನಾನು ಏನು ಸಾಧನೆ ಮಾಡಿದೆ ಅಂತೇಳಿ ವಾಪಸ್ ಹೋಗಿ ಅವರ ಜೊತೆಗೆ ಬದುಕಿ ಮತ್ತೆ ತನ್ನನ್ನು ತಾನು ಸಂಪೂರ್ಣವಾಗಿ ಆಯುರ್ವೇದ ಮತ್ತು ಪ್ರಾಣಾಯಾಮ ಮತ್ತು ಈ ಯೋಗ ಧ್ಯಾನದಲ್ಲಿ ತೊಡಗಿಸ್ಕೊಂಡು ಆಕೆ ಮತ್ತೆ 50-55 ವರ್ಷ ಬದುಕ್ತಾಳೆ. ಬ್ಯೂಟಿಫುಲ್, ವಾಟ್ ಅ ಬ್ಯೂಟಿಫುಲ್ ಸ್ಟೋರಿ. ಸಾವೇ ಬರುವುದಿದ್ದರೆ ನಾಳೆ ಬಾ ಅಂತ ಹೇಳುವಂಥ ಒಂದು ತಾಕತ್ತು ಮನುಷ್ಯನಿಗಿದೆ. ಪರ್ಫೆಕ್ಟ್. ವಿಲ್ ಟಾಕ್ ಮೋರ್ ಆನ್ ದೋಸ್ ಲೈನ್ಸ್. ವೀಕ್ಷಕರ, ನೋಡ್ತಾ ಇದ್ದೀರಿ ಓದು ಬದುಕು ಬದಲಿಸಬಹುದು. ಒಂದು ಸಣ್ಣ ಬ್ರೇಕ್, ನಂತರ ನಮ್ಮ ಮಾತುಕತೆ ಮುಂದುವರಿತದೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಬದುಕು ಬದಲಿಸಬಹುದು, ಹೌದು, ಎಲ್ಲೋ ಕೇಳ್ದಂಗಿದೆಯಲ್ಲ ನಿಮಗಿದು? ಹೌದು, ಒಂದು ಪುಸ್ತಕ ಟೈಟ್ಲ್ ಇದು. ವೆಲ್ಕಮ್ ಬ್ಯಾಕ್ ಡಾಕ್ಟ್ರೇ. ಓದು ಬದುಕು ಬದಲಿಸಬಹುದು ಅಂತ ಹೆಸರು. ಸೊ ಅಲ್ಲಿ ನೋಡ್ಬೋದು ನೀವು. ಓದು ಬದುಕು ಬದಲಿಸಬಹುದು ಖಂಡಿತ ಆಗ್ತದೆ. ಸಾಕಷ್ಟು ಜನರ ನಾವು ಏನೋ ಜೀವನದಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರು ಸಾಧಕರು ಅಂತ ಏನು ಅಂದ್ಕೊಳ್ತೇವೆ. ಅವರ ಆತ್ಮಚರಿತ್ರೆ ಓದುವಾಗೆಲ್ಲ ಅವರು ಒಂದೊಂದು ಪುಸ್ತಕದ ಬಗ್ಗೆ ಮೆನ್ಷನ್ ಮಾಡ್ತಾರೆ. ನನಗೆ ಇಂತಹ ಪುಸ್ತಕ ನನಗೆ ಬದುಕನ್ನು ಬದಲಿಸಲಿಕ್ಕೆ ಸಾಧ್ಯ ಆಯಿತು ಅಂತ. ಈ ಗಾಂಧೀಜಿಯವರು ರಸ್ಕಿನ್ ಬಾಂಡ್ ಬಗ್ಗೆ ಹೇಳಿರ್ಬೋದು, ಅಥವಾ ಶ್ರವಣನ ಪಿತೃಭಕ್ತಿ ಬಗ್ಗೆ ಹೇಳಿರ್ಬೋದು. ಹೀಗೆ ಒಂದೊಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಪರ್ಟಿಕ್ಯುಲರ್ ಪುಸ್ತಕ ಅತ್ಯಂತ ಪ್ರಭಾವಿ ತಂದಂಥ ಒಂದು ಪುಸ್ತಕ ಇರ್ತದೆ. ಹಾಗೆ
ಬಹುಶಃ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪುಸ್ತಕ ಇದ್ದರೂ ನೇಮಿಚಂದ್ರ ಅವರ ಈ ಬದುಕು ಬದಲಿಸುವುದು ಸರಣಿ ಏನಿದೆ ಅದು ಬಹುಶಃ ಎಲ್ಲ ವರ್ಗದ ಜನರಿಗೆ, ಒಂದು ಸ್ಟೂಡೆಂಟ್ಸ್ ಇರ್ಬೋದು, ಇವತ್ತು ಮ್ಯಾಕ್ಸಿಮಮ್ ಅವರ ರೀಡರ್ಸು ಅವರು ಒಂದು ಕಡೆ ಬರೆದುಕೊಳ್ತಾರೆ ಏನಂದರೆ, ನನ್ನ ಜವಾಬ್ದಾರಿ ಹೆಚ್ಚು ಬಿಟ್ಟಿದೆ. ಯಾಕೆ ಅಂತಂದರೆ ನನಗೆ ಈಗ ಪತ್ರಗಳು ಬರ್ತಾ ಇದೆ, ಪ್ರಾಥಮಿಕ ಶಾಲೆ ಓದುವ ಮಕ್ಕಳು ಕೂಡ ನಾವು ನಿಮ್ಮ ಆರ್ಟಿಕಲ್ಸ್ ಓದ್ತಾ ಇದ್ವಿ, ನಿಮ್ಮ ಚಾಪ್ಟರ್ ಪುಸ್ತಕದಲ್ಲಿ ಓದಿದ್ದೀವಿ ಅಂತೇಳಿ. ಸೊ ನೌ ಶಿ ಹಸ್ ಬಿಕಮ್ ಅ ಕೌನ್ಸಿಲರ್ ಲೈಕ್ ಯು. ಸಿ ವಿ ಕೆನಾಟ್ ಗಿವ್ ದೆಮ್ ಒನ್ ಪರ್ಟಿಕ್ಯುಲರ್ ಟರ್ಮ್ ಟು ದೆಮ್, ಸಚ್ ಪೀಪಲ್ ಅಲ್ವಾ. ಮಾಸ್ ಕೌನ್ಸಿಲಿಂಗ್ ಆದಂಗೆ ಆಗಿಬಿಡುತ್ತೆ. ಒಂದು ಆರ್ಟಿಕಲ್ ಉದಾಹರಣೆ, ಈ ಸ್ವಯಂ ಮರುಕುಪ್ಪದ ಬಗ್ಗೆ ಬರೆದ್ರು ಅವರು. ಅಂದರೆ ಸೆಲ್ಫ್ ಪಿಟಿಯಲ್ಲಿ ನೆರಳ್ತಾ ಇರೋರಿಗೆ, ನಿಮ್ಮದೇ ಕಷ್ಟ, ನಿಮ್ಮದೇ ದೊಡ್ಡ ಕಷ್ಟ ಅಂತ ಅಂದ್ಕೊಂಡು ಕೂತಿರ್ತಿರಲ್ಲ, ಹೊರಗೆ ಬಂದು ನೋಡಿ, ಜಗತ್ತನ್ನು ನೋಡಿ ಅಂಥೇಳಿ ಸಾಕಷ್ಟು ಜೀವನದಲ್ಲಿ ನೊಂದವರು. ಅರುಣಿಮಾ ಅವರು ಒಳ್ಳೆ ಒಲಿಂಪಿಕ್ ಪಟು, ಆದರೆ ಹೋಗ್ತಾ ಇರಬೇಕಾದ್ರೆ ಟ್ರೈನಲ್ಲಿ ಡಕಾಯಿತರು ಬಂದು ಅಟ್ಯಾಕ್ ಮಾಡಿಬಿಟ್ಟು ಅವಳು ಹೋರಾಡೋಕ್ಕೋಸ್ಕರ ಫೈಟ್ ಮಾಡುವಾಗ ಆಕೆನ ಎಳೆದು ಕೆಳಗಾಕ್ಬಿಡ್ತಾರೆ. ರೈಲ್ವೆ ಟ್ರ್ಯಾಕಲ್ಲಿ ಬೀಳ್ತಾಳೆ, ಅವಳ ಕಾಲು ಹೋಗ್ಬಿಡ್ತದೆ. ಅವಳು ಅಷ್ಟು ದಿವಸ ಆಸ್ಪತ್ರೆಯಲ್ಲಿ ಇದ್ದಾಗ ಆಕೆಗೆ ಒಂದೇ ಏನಂದರೆ, ನಾನು ಇನ್ಮೇಲೆ ಎಲ್ಲರೂ ಬಂದು ನನಗೆ ಅನುಕಂಪ ತೋರಿಸಿ ಹಿಂಗಾಗ್ಬಿಡ್ತಲ್ಲ, ಒಲಿಂಪಿಕ್ ಸ್ಪೋರ್ಟ್ಸ್ ಅವ್ರಿಗೆ ಕಾಲು ಹಿಂಗೆ ಬಿದ್ದುಬಿಡ್ತಲ್ಲ ಅಂತ ಎಲ್ಲರೂ ಬಂದು ಬೊಕ್ಕೆ ಕೊಟ್ಟು ನಿಮ್ಗೆ ನಿಮಗೆ ಆಗಬಾರ್ದಿತ್ತು ಅಂತೇಳಿ ಎಲ್ಲರೂ ಅನುಕಂಪದ ಮಾತುಗಳು ಹೇಳೋದು ನಾನು ಕೇಳಿಸ್ಕೋಬಾರ್ದು, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಆಕೆ ಆಸ್ಪತ್ರೆ ಹಾಸಿಗೆಯಲ್ಲಿ ಇದ್ದಾಗಲೇ ನಾನು ಹಿಮಾಲಯದ ಪರ್ವತಗಳನ್ನ ಏರಬೇಕು, ಈ ಕಾಲಿಲ್ಲದೇ ನಾನು ಎವರೆಸ್ಟ್ ಪರ್ವತನ ಏರಿ ತೋರಿಸ್ಬೇಕು ಅಂತೇಳಿ ಆವತ್ತೇ ಆಸ್ಪತ್ರೆಯಲ್ಲೇ ಆಕೆ ಚಾಲೆಂಜ್ ತಗೊಂಡು ಓದ್ತಾಳೆ. ಬಟ್ ಇಂತಹ ಅಪರೂಪದ ವ್ಯಕ್ತಿಗಳ ಬಗ್ಗೆ ಅವರನ್ನು ಭೇಟಿ ಮಾಡಿ ಅವರ ಸ್ವಂತ ಅನುಭವಗಳನ್ನು ಕಟ್ಕೊಂಡು ಬಂದು ನಮಗೆ ಇವರು ಬರೆದು ತಿಳಿಸ್ತಾರಲ್ವ. ಈಗ ನಮಗೆ ಬಹುಶಃ ನೇಮಿಚಂದ್ರ ಅವರ ಆರ್ಟಿಕಲಲ್ಲಿ ಬರೀತಿದ್ರೆ ನನಗೆ ಅರುಣಿಮಾ ಬಗ್ಗೆ ಯಾವತ್ತೂ ಗೊತ್ತಾಗ್ತಿರಲಿಲ್ಲ. ಇವರು ಈ ಉತ್ತರ ಪ್ರದೇಶದ ಬಿಹಾರ್ನ ಒಂದು ಸಣ್ಣ ಹಳ್ಳಿಗೆ ಹುಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ದಶರಥ್ ಮಾಂಜಾ ಅನ್ನೋ ಒಂದು ವ್ಯಕ್ತಿ, ಅವನು ತುಂಬ ಒಂದು ಕೆಳವರ್ಗದ ವ್ಯಕ್ತಿ. ಆ ವ್ಯಕ್ತಿ ಒಂದು ಎಜುಕೇಷನ್ ಇಲ್ಲ. ಅವನಿಗೇನಾಗುತ್ತೆ ಅಂದರೆ, ಅವನ ಪತ್ನಿ ಗರ್ಭಿಣಿಯಾಗಿರ್ತಾಳೆ, ಅವಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ತಲತಲಾಂತರದಿಂದ ಎಷ್ಟು ಕುಗ್ರಾಮ ಇರ್ತದೆ ಅಂದರೆ, ಅಲ್ಲಿಂದ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಸಾಕಷ್ಟು 70-80 ಕಿಲೋಮೀಟ್ರ್ ದೂರ ಹೋಗಬೇಕು. ಆದರೆ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟ ಕಡಿದು ರಸ್ತೆ ಮಾಡಿದರೆ 10-12 ಕಿಲೋಮೀಟ್ರ್ ಒಳಗೆ ಆಸ್ಪತ್ರೆ ತಲುಪ್ಬೋದು. ಇಷ್ಟು ಜನ ತಲತಲಾಂತರದಿಂದ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳಿಗೆ ಅವರು ತಮ್ಮ ಬೇಡಿಕೆಯನ್ನು ಇಟ್ಟಿರ್ತಾರೆ, ಇಲ್ಲಿಂದ ಒಂದು ರಸ್ತೆ ಮಾಡಿಕೊಡಿ ಅಂತ. ಆಗೋದಿಲ್ಲ. ಒಂದು ದಿನ ಈ ಬೆಟ್ಟ ಹತ್ತಿ ಆಕೆ ಹೋಗಿ ಬರುವಾಗ ಆಕೆಗೆ ಅನಾರೋಗ್ಯ ಜಾಸ್ತಿ ಆಗ್ತದೆ, ಆಕೆ ಹಸುನೀಗಿ ಬಿಡ್ತಾಳೆ. ಸೊ ಇವನು ತುಂಬ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದಂತಹ ಹೆಂಡತಿ ತೀರಿದಾಗ ಆಕೆನ ಕರ್ಕೊಂಡು ಮತ್ತೆ ಆಸ್ಪತ್ರೆಗೆ ತಲುಪುವಷ್ಟೊತ್ತಿಗೆ ಆಕೆ ಜೀವ ಹೋಗಿಬಿಡುತ್ತೆ. ನನ್ನ ಹೆಂಡತಿಯ ಜೀವನ ತೆಗೆದುಕೊಂಡು ಬಿಡ್ತಲ್ಲ ಈ ಬೆಟ್ಟ ಅಂತೇಳಿ ಆ ಬೆಟ್ಟದ ಮೇಲೆ ಒಂದು ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು, ಮತ್ತು ನನ್ನ ಹಾಗೆ ಇನ್ಯಾರೂ ಯಾವ ವ್ಯಕ್ತಿನ ಕಳ್ಕೊಳ್ಬಾರ್ದು, ಅವರ ಪ್ರೀತಿ ಪಾತ್ರನ ಕಳ್ಕೊಳ್ಬಾರ್ದು ಅಂಥೇಳಿ ಆ ವ್ಯಕ್ತಿ ಒಂದು ಸಾಧಾರಣ ತನ್ನ 40-42 ವರ್ಷದಲ್ಲಿ ಬೆಟ್ಟ ಕಡಿಲಿಕ್ಕೆ ಶುರು ಮಾಡ್ತಾನೆ ಏಕಾಂಗಿಯಾಗಿ. ನೋಡೋರೆಲ್ಲ ಹುಚ್ಚ, ಅವನಿಗೆ ತಲೆ ಕೆಟ್ಟಿದೆ, ಅವನ ಹುಚ್ಚ ಆಗಿದ್ದಾನೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಬಟ್ ಒಬ್ಬನೇ ಏಕಾಂಗಿಯಾಗಿ 22 ವರ್ಷ ಬೆಟ್ಟ ಕಡಿತಾನೆ. 22 ವರ್ಷ ಬೆಟ್ಟ ಕಡಿದು ಒಂದು ರಸ್ತೆ ಮಾಡ್ತಾನೆ. ಆಗ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಹೋಗಿ ಮುಖ್ಯಮಂತ್ರಿಗಳಿಗೆ ಕಾಲಿಡಿದು ಬೇಡ್ಕೊಳ್ತಾನೆ, ನಾನು ಬೆಟ್ಟ ಕಡ್ದಿದ್ದೀನಿ, ನೀವು ಅದನ್ನೊಂದು ರಫ್ ರೋಡ್ ಮಾಡಿಕೊಡಿ ಅಂತ. ಅವರೆಲ್ಲ ನಗ್ತಾರೆ, ಅದಕ್ಕೆ ತಮಾಷೆಯಾಗಿ ತಗೊಳ್ತಾರೆ. ಇನ್ನೊಂದು ಸರ್ಕಾರ, ಆ ಸರ್ಕಾರ ಉರುಳಿ ಇನ್ನೊಂದು ಸರ್ಕಾರ ಬರೋವರೆಗೂ ಕಾಯ್ತಾನೆ. ಆ ಇನ್ನೊಂದು ಸರ್ಕಾರ ಬಂದಾಗ ಅವರು ಇದನ್ನು ಗುರುತಿಸಿ ಆ ವ್ಯಕ್ತಿಯನ್ನು ತುಂಬ ಆದರಾತಿಥ್ಯಗಳಿಂದ ಗುರುತಿಸಿ ಅಲ್ಲಿ ರಸ್ತೆಗಳನ್ನು ಮಾಡಿಕೊಡ್ತಾರೆ. ಆದರೆ ಅಷ್ಟೊತ್ತಿಗೆ ಅವನ ಜೀವ ಹೋಗ್ತದೆ. ಅವನ ಹೆಸರಲ್ಲಿ ಅಲ್ಲೊಂದು ದಶರಥ ನಗರ ಅಂತ ಮಾಡಿ ಅಲ್ಲಿ ಒಂದು ಆಸ್ಪತ್ರೆ ಕೂಡ ಕಟ್ತಾರೆ. ಇವತ್ತು ಮುಂದಿನ ಎಲ್ಲ ದಶಕಗಳಿಗೆ, ಎಲ್ಲ ಪೀಳಿಗೆಗಳಿಗೆ ಅಲ್ಲಿಯ ಆ ಕುಗ್ರಾಮದ ಜನತೆಗೆ ಆಸ್ಪತ್ರೆ ಸಿಕ್ತು, ರಸ್ತೆ ಸಿಕ್ತು. ಆದರೆ ಅದೇ ಊರಿನ ಜನ ಅವನನ್ನು ನೋಡಿ ದಡ್ಡ ಮೂರ್ಖ ಅಂಥೇಳಿ ನಗಾಡಿರ್ತಾರೆ. ಆದರೆ ಅಂತಹ ಒಂದು ಏನು ಸೋಕಾಲ್ಡ್ ಎಜುಕೇಷನ್ ಇಲ್ಲದಂಥ ವ್ಯಕ್ತಿಗಳಲ್ಲಿ ಅಂತಹ ಅದ್ಭುತವಾದ ಒಂದು ಜೀವನ ಪ್ರೀತಿ, ಅದ್ಭುತವಾದ ಒಂದು ಸಮಾಜದ ಹೊಣೆಗಾರಿಕೆ, ಅದನ್ನು ತೋರಿಸ್ಕೊಡೋರು ಎಷ್ಟು ಜನ ಇದ್ದಾರೆ. ನೋಡಿ, ಅದೇ ಊರಿನ 20-30 ವರ್ಷಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ನಮಗೆ ಯಾರಿಂದನೂ ತಿಳಿಲಿಲ್ಲ. ಮಾಧ್ಯಮಗಳು ಇದನ್ನು ತಿಳಿಸೋದೇ ಇಲ್ಲ. ಮಾಧ್ಯಮಗಳಲ್ಲಿ ಇದೊಂದು ದೊಡ್ಡ ವಿಷಯ ಆಗಲೇ ಇಲ್ಲ. ಇದು ಒಂದು ಫ್ರಂಟ್ ಪೇಜಿಗೆ ಯಾವತ್ತೂ ಬರೋದೇ ಇಲ್ಲ.
ಕರೆಕ್ಟ್. ಸೊ ಅಂತಹದನ್ನು ಇವರು ಹೋಗಿ ತಮ್ಮ ಮತ್ತು ಅವರ ಬ್ಯುಸಿ ಶೆಡ್ಯೂಲಲ್ಲಿ ಅದು ಹೇಗೆ ಸಮಯ ಮಾಡ್ಕೊಳ್ತಾರೆ ಗೊತ್ತಿಲ್ಲ, ಸಮಯ ಮಾಡಿಕೊಂಡು ಅಂತಹ ಸ್ಥಳಗಳಿಗೆ ಹೋಗಿ ಭೇಟಿ ಮಾಡಿ. ಈ ನೇಮಿಚಂದ್ರ ಅವರ ಆರ್ಟಿಕಲ್ಸ್ನ ಸ್ಪೆಷಾಲಿಟಿ ಏನಂತಂದರೆ ಯಾವುದು ಕಪೋಲ ಕಲ್ಪಿತವಲ್ಲ, ಯಾವುದು ಕೂತ್ಕೊಂಡು ಗೂಗಲಿಂದ ಡೌನ್ಲೋಡ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದಲ್ಲ. ಅಲ್ಲಿ ನಮಗೆ ಸ್ಪೆಷಾಲಿಟಿ ಸ್ವಂತ ಬದುಕಿನ ಉದಾಹರಣೆ ಹೋಗಿ ಅದು ನಿಜವಾದಂಥ ಅನುಭವ, ಆ ವ್ಯಕ್ತಿಯನ್ನು ಭೇಟಿ ಮಾಡಿ ಇರುವಂಥ ವಿಷಯ. ಅದರಲ್ಲಿ ಮತ್ತೆ ಎರಡು ಡೌಟೇ ಇಲ್ಲ, ನಿಮಗೆ ಡೌಟೇ ಇಲ್ಲ. ಸೊ ಆ ರೀತಿ ಹೋಗಿ ನಮ್ಮ ಮನಸ್ಸಲ್ಲಿ ಇವತ್ತು ದಶರಥ್ ಮಾಂಜ ಅಜರಾಮರವಾಗಿ ಉಳಿದ್ಬಿಡ್ತಾನೆ. ನಮಗೆ ತಾಜ್ ಮಹಲ್ಗಿಂತ ಈ ದಶರಥ್ ಮಾಂಜ ಕಳೆದಂಥ ರಸ್ತೆ ಪ್ರೇಮ ಸ್ಮಾರಕವಾಗಿ ಉಳಿದ್ಬಿಡುತ್ತೆ. ಈಗ ಬಹುಶಃ ಕನ್ನಡದಲ್ಲಿ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಅದು ಯಾವ ಪುಸ್ತಕದಲ್ಲಿದೆ ಇದು? ನೀವು ದಶರಥ್ ನಗರದ ಇದು ಸೋಲೆಂಬುದ ಅಲ್ಪವಿರಾಮದಲ್ಲಿದೆ, ಅದರಲ್ಲಿದೆ. ಇದರಲ್ಲಿದೆ. ಓಕೆ ಓಕೆ. ಮೊಹಬ್ಬತ್ ಕಾ ಅಫ್ಸಾನಾ ಅಂತ ಒಂದು ಲೇಖನ ಬರ್ತದೆ. ಮೊಹಬ್ಬತ್ ಕಾ ಅಫ್ಸಾನಾ ಬಹುಶಃ ಇದೇ ಟೈಟಲ್ ಅಥವಾ ಬೇರೆ ಟೈಟಲ್ ಇಟ್ಕೊಂಡು ಕನ್ನಡದವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಈ ವಿಷಯನ ಇಟ್ಕೊಂಡು. ಈಗ ಗೊತ್ತಿಲ್ಲ, ಅದು ನನಗೆ ಗೊತ್ತಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ನೋಡಿ, ಈಗ ನಾಳೆ ಆ ಸಿನಿಮಾ ಕೋಟಿ ಗಟ್ಟಲೆ ದುಡ್ಡು ಮಾಡ್ಬೋದು. ಆದರೆ ಈ ದಶರಥ ಮಾಂಜಾಂಗೆ ಅವನು ಬದುಕಿದ್ದ ಸಮಯದಲ್ಲಿ ಅವನಿಗೆ ಒಂದು ಆಸ್ಪತ್ರೆ ಮಾಡಲಿಕ್ಕೆ ದುಡ್ಡು ಸಿಗಲಿಲ್ಲ, ಅವನಿಗೊಂದು ರಸ್ತೆ ಮಾಡಲಿಕ್ಕೆ ಅವ್ನು ದುಡ್ಡು ಸಿಗಲಿಲ್ಲ. ಖಂಡಿತ ಸಾಕಷ್ಟು ಅಧಿಕಾರಿಗಳನ್ನ ಹಿಡ್ಕೊಂಡು ಓಡಾಡಿದ್ರು, ಅವನ ಮಾತು ಯಾರು ಕೇಳಲಿಕ್ಕೆ. ಖಂಡಿತ ನನಗೆ ಈ ಕತೆ ಕೇಳಿದಾಗ ನನಗೆ ತಕ್ಷಣಕ್ಕೆ ಪಟ್ಟ ಅಫ್ಸಾನಾ ಮೊಹಬ್ಬತ್ ಕಾ ಅಂತ 21ನೇ ಚಾಪ್ಟರ್ ಸೋಲೆಂಬುದು ಅಲ್ಪ ವಿರಾಮ ಈ ಪುಸ್ತಕದಲ್ಲಿ ದಶರಥ್ ಮಾಂಜಾ ಅವರ ಪುಸ್ತಕದ ಏನೋ ಅವರ ಚಿತ್ರ ಫೋಟೋಗ್ರಾಫ್ಸ್ ಕೂಡ ಅವ್ರು ಕೊಡ್ತಾರೆ ಇದರಲ್ಲಿ. ಇದು ದಶರಥ್ ಮಾಂಜಾ ಅಂದರೆ ತನ್ನ ಈ ಒಂದು ಅರ್ಧ ಜೀವನವನ್ನ ಆತ ಕೇವಲ ಬೆಟ್ಟ ಕಡಿದು, ಇದು ನೋಡಿ ಈ ಬೆಟ್ಟ ಆತ ಕಡಿದು ಏಕಾಂಗಿಯಾಗಿ ಮಾಡುವಂತ ಒಂದು ಆ ಬೆಟ್ಟದ ಚಿತ್ರ. ಅದರಲ್ಲಿ ಅವರೊಂದು ಮಾತು ಬರೀತಾರೆ, ಏನಂದ್ರೆ ಮನಸ್ಸು ನೋಡಿ, ಅವರು ಬರೀತಾರೆ, ಬಹುಶಃ ಯೂಟ್ಯೂಬ್ನಲ್ಲಿ ರೊಬಿನಾ ಎಂ ಗುಪ್ತಾ ಅವರು ಬರೆದು ನಿರ್ದೇಶಿಸಿದ ಪುಟ್ಟ ವರದಿ ಚಿತ್ರವಿದೆ ಇದ್ರ ಬಗ್ಗೆ. ಸೊ ಯಾರಾದರೂ ಯೂಟ್ಯೂಬ್ ಇಂಟ್ರೆಸ್ಟ್ ಇರೋರು ನೋಡ್ಬೋದು, ರೊಬಿನಾ ಎಂ ಗುಪ್ತಾ ಅವ್ರದ್ದು. ಅದಕ್ಕೆ ಹೆಸರು ಏನು ಹೇಳ್ತಾರೆ ಅಂದರೆ ಅಫ್ಸಾನಾ ಮೊಹಬ್ಬತ್ ಕಾ ಅಂತ. ನೋಡಿ, ಬಡ ಮನುಷ್ಯನೊಬ್ಬನ ತನ್ನ ಪತ್ನಿಯ ಬಗ್ಗೆ, ಇಡೀ ಸಮುದಾಯದ ಬಗ್ಗೆ ತನಗಿರುವ ಪ್ರೇಮ ದ್ಯೋತಕವಾಗಿ ಕಡಿದು ನಿಲ್ಲಿಸುವ ಈ ಸ್ಮಾರಕ ಸಾರಿ ಹೇಳುತ್ತದೆ, ಪ್ರೀತಿಸಿ ಇಡೀ ಸೃಷ್ಟಿಯನ್ನು, ಸಮುದಾಯವನ್ನು. ಅಂದರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೇವೆ ಅಂತ. ಮತ್ತೆ ಹೇಳ್ತಾರೆ ಅವರು, ಬನ್ನಿ ಬೆಟ್ಟವನ್ನಲ್ಲದಿದ್ದರೂ ಹಾದಿಯಲ್ಲಿ ಅಡ್ಡ ನಿಂತ ಒಂದು ಕಲ್ಲನ್ನಾದರೂ ನಾವು ಅಲುಗಿಸೋಣ. ನನ್ನ ಕೆಲಸ ಅಲ್ಲ, ಅದು ಮುನ್ಸಿಪಾಲ್ಟಿ ಕೆಲಸ, ಅದು ಸರ್ಕಾರದ ಕೆಲಸ, ಅದು ಆ ರಸ್ತೆಯಲ್ಲಿ ಇರ್ತಕ್ಕಂಥವ್ರದ್ದು ಕೆಲಸ, ನಮ್ಮ ಏರಿಯಾದ್ದು ವರ್ಕ್ ಅಲ್ಲ ಅಂಥೇಳಿ ಬಿಟ್ಬಿಡ್ತೀವಲ್ಲ. ಈ ವ್ಯಕ್ತಿ ನೋಡು, ಒಂದು ಊರಿಗೋಸ್ಕರ, ಒಂದು ಸಮುದಾಯಕ್ಕೋಸ್ಕರ ಇಡೀ ಜೀವನವನ್ನು ಮುಡುಪಾಗಿಡ್ತಾನೆ. ಬನ್ನಿ ಬೆಟ್ಟವನ್ನಲ್ಲದಿದ್ದರೂ ಹಾದಿಯಲ್ಲಿ ಅಡ್ಡ ನಿಂತ ಒಂದು ಕಲ್ಲನ್ನಾದರೂ ನಾವು ಅಲುಗಿಸೋಣ. ಮನುಷ್ಯನ ನಡುವೆ ನಿಂತ ಅಹಂಕಾರದ ಹೆಬ್ಬಂಡೆಯನ್ನು ಜರುಗಿಸೋಣ. ಈಗ ನನ್ನ ಮಿಲಿನಿಯಂ ಪಟ್ಟಿಗೆ ಸೇರಿರುವ ನಾನು ನೋಡಲೇಬೇಕಾದ ತಾಣಗಳಲ್ಲಿ ಗೆಹ್ಲೋರ್ ಸೇರಿದೆ. ದಶರಥ್ ಕಡೆದು ನಿಲ್ಲಿಸಿರುವ ಆ ಪ್ರೀತಿ ಎಂಬ ಹಾದಿಯಲ್ಲಿ 1 ಕಿಲೋಮೀಟರ್ ನಡೆಯುವ ಕನಸಿದೆ. ತುಂಬ ಏನಂದರೆ ಖುಷಿಯಾಗಿ ಅವರು ಏನು ಹೇಳ್ತಾರೆ ಅಂದರೆ, ಒಂದು ಮಾನವ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಏನಾರು ಇದ್ದರೆ ಅದನ್ನು ಹೋಗಿ ನೋಡಿ ಬರ್ಬೇಕು ನಾನು ಅನ್ನೋ ಒಂದು ಆಸೆ ಅವ್ರು ಹುಟ್ಟಿಸ್ತಾರೆ. ಅವ್ರ ಲೇಖನಗಳ ಮೂಲಕ ಓದುಗರಿಗೆ ಆ ಒಂದು ಹುಚ್ಚು ಹುಡಿಸ್ತಾರೆ, ಅಂದರೆ ಜೀವನ ಪ್ರೀತಿನ ಹುಟ್ಟಿಸ್ಬಿಡ್ತಾರೆ. ನಮಗೂ ಹೋಗಿ ಆ ದಶರಥ್ ಮಾಂಜಾ ಕಳೆದಿರ್ತಕ್ಕಂಥ ಆ ಬೆಟ್ಟದ ರಸ್ತೆಯನ್ನು ಹೋಗಿ ಅಲ್ಲಿ ಅಡ್ಡಾಡಿ ಬರಬೇಕು ಅಂತ ಅನಿಸ್ಬಿಡುತ್ತೆ. ಅದು ಈ ನೇಮಿಚಂದ್ರ ಅವರ ಲೇಖನಗಳ ವಿಶೇಷತೆ ನನಗನ್ಸೋ ಮಟ್ಟಿಗೆ. ಅವ್ರು ಏನು ಮಾಡ್ತಾರೆ ಅಂದರೆ, ಈ ಸಾಮಾಜಿಕ ಜವಾಬ್ದಾರಿಯನ್ನು, ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದೇನಿದೆ ಅದನ್ನು ಅವರು ಸ್ವತಃ ಅನುಭವಿಸ್ತಾರೆ, ಸಾಮಾಜಿಕ ಹೊಣೆಯನ್ನು ಅನುಭವಿಸ್ತಾರೆ. ಅದಕ್ಕೆ ತಕ್ಕನಾಗಿ ಏನಾದ್ರು ಕೆಲಸಗಳು ಮಾಡ್ತಾರೆ, ಅದನ್ನು ಓದುವಂಥ ಓದುಗಾರರಲ್ಲಿ ಆ ಹುಚ್ಚಿಡಿಸ್ಬಿಡ್ತಾರೆ. ಉದಾಹರಣೆ, ಅವರು ಒಂದು ಕಾರ್ಖಾನೆಯಲ್ಲಿ ಒಂದು ಮುಖ್ಯಸ್ಥರು, ಅವರು ವಿಮಾನ ಕಾರ್ಖಾನೆಯ ಐ ಲೈಕ್ ದ ವರ್ಡ್ ಕಾರ್ಖಾನೆ. ಅವರು ಪದೇ ಬಳಸ್ತಾ ಇರ್ತಾರೆ. ಕಾರ್ಖಾನೆ ನಂಗೆ ಆ ಕಾರ್ಖಾನೆ ಐ ಲೈಕ್ ದ ವರ್ಡ್ ಸಮ್ ಹೌ ಇಟ್ ಇಸ್ ಸೋ ಕ್ಯಾಚಿ. ಫ್ಯಾಕ್ಟರಿ ಕಾರ್ಖಾನೆ ಅನ್ನೋ ವರ್ಡ್ ಇದೆಯಲ್ಲ, ಇಲ್ಲ ಅದೊಂಥರ ಅವರು ಮಾತುಗಳಲ್ಲಿ ಎಷ್ಟು ಸಲೀಸಾಗಿ ಸುಲಲಿತವಾಗಿ ಸರಳವಾದ ಕನ್ನಡ ಶಬ್ದಗಳು ಬರ್ತದೆ ಅಂದರೆ ನಮಗೆ ತುಂಬ ಕಷ್ಟ ಕನ್ನಡದಲ್ಲಿ ಮಾತಾಡೋದು. ಅವರು ಅಷ್ಟು ಸರಳವಾಗಿ, ಒಬ್ಬ ವಿಜ್ಞಾನಿ, ಒಬ್ಬ ಇಂಜಿನಿಯರು ಎಷ್ಟು ಚೆನ್ನಾಗಿ ಕನ್ನಡ ಶಬ್ದಗಳನ್ನು ಪೋಣಿಸ್ತಾ ಹೋಗ್ತಾರೆ ಅಂತಂದರೆ, ಅವರು ಆ ಕಾರ್ಖಾನೆಯಲ್ಲಿ ದುಡಿಯುವಾಗ ನಾನು ಏನು ಮಾಡ್ತಾ ಇದ್ದೀನಿ, ಬರೀ ನಾನು ಗಿಡಗಳು ಕಡಿತಾ ಇದ್ದಾರೆ, ಪರಿಸರ ಹಾಳಾಗ್ತಿದೆ, ಅದು ಇದು ಅಂತ ಮಾತಾಡಿ ಲೇಖನಗಳು ಬರೆದ್ಬಿಟ್ರೆ ಆಗಲ್ಲ ಅಂತೇಳಿ ಇಟ್ಕೊಂಡು ಅವರ ಸ್ಟಾಫ್ಗಳಿಗೆಲ್ಲ ಉರಿದುಂಬಿಸಿ 100-150 ಸಸಿಗಳನ್ನು ನೆಡ್ತಾರೆ. ಇವತ್ತು ದೊಡ್ಡ ಮರಗಳಾಗಿ ಕಾರ್ಖಾನೆಯಲ್ಲಿ, ಕ್ಯಾಂಪಸ್ಸಲ್ಲಿ ಹಸಿರನ್ನು
ತೋರಿಸ್ತಾ ಇದೆ. ಸೊ ಅಂತಹ ಸಾಮಾಜಿಕ ಹೊಣೆಗಾರಿಕೆಯನ್ನು ಅಂದರೆ ಯಾವ ಒಂದು ವ್ಯಕ್ತಿ ಅವ್ರಿಗೆ ತಮಾಷೆ ಮಾಡ್ತಾ ಇದ್ದಾರೆ, ನೀವೇನು ವಿಮಾನ ಕಟ್ಟೋದು ಬಿಟ್ಟು ಈ ಗಾರ್ಡನಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರಲ್ಲ, ಇದೇನು ಹೊಸ ಹುಚ್ಚು ಅಂತ. ಅಂದರೆ ಅಂತಹ ಒಂದು ಸವಾಲುಗಳನ್ನು ಅವ್ರು ತಗೊಳ್ತಾರೆ. ಸುಮ್ಮನೆ ಮಾತಾಡಬಾರ್ದು, ಪ್ರೀಚಿಂಗ್ ಅಷ್ಟೇ ಆಗೋದಿಲ್ಲ, ನಾವೇನಾದರೂ ಮಾಡಿ ತೋರಿಸ್ಬೇಕು ಅಂತ. ರಸ್ತೆಯಲ್ಲಿ ಆಟೋದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಎಷ್ಟೋ ಜನ ನಮ್ಮ ಪಾಡಿಗೆ ನಾವು ಬ್ಯುಸಿ ಇರ್ತೀವಿ, ನಮ್ಮ ಮೊಬೈಲ್ಗಳಲ್ಲಿ ನಾವು ಚಾಟ್ ಮಾಡ್ಕೊ ಹೋಗ್ತಾ ಇರ್ತೀವಿ. ಆ ಮೊಬೈಲ್ ಮುಚ್ಚಿಡ್ತಾರೆ ಅವರು, ಆಟೋದ ಚಾಲಕನ ಜೊತೆಗೆ ಮಾತಿಗಿಳಿತಾರೆ. ನೀನು ಏನು ಮಾಡ್ತಾ ಇದೆಯಾ, ನಿಂಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಎಲ್ಲಿ ಓದಿಸ್ತಾ ಇದೆಯಾ, ಹೆಣ್ಮಕ್ಳನ್ನ ಓದಿಸು, ನೀನು ಅರ್ಧಕ್ಕೆ ನಿಲ್ಲಿಸ್ಬೇಡ, ಹೆಣ್ಮಕ್ಳು ಕೂಡ ಕಲಿಬೇಕು ಅಂತೇಳಿ ಆ ಆಟೋ ಚಾಲಕನ ಮನಸ್ಸು ಚೇಂಜ್ ಮಾಡ್ತಾರೆ. ಅವನು ಹೇಳ್ತಾನೆ ನನಗೆ ತುಂಬ ಕಷ್ಟ ಇದೆ, ಹಣಕಾಸಿನ ತೊಂದರೆ ಇದೆ ಅಂದಾಗ ಅವರು ಅಲ್ಲಿಂದ ಬರುವಾಗ ಸಂಜೆ ಅವನು ಮನೆಗೆ ಭೇಟಿ ನೀಡ್ತಾರೆ. ಅವರ ಮಕ್ಕಳಿಗೆ ಶಾಲೆಯ ಪುಸ್ತಕಗಳನ್ನು ತೆಗೆದುಕೊಡ್ತಾರೆ, ಕಂಪಾಸ್ ಬಾಕ್ಸ್ ತೆಗೆದುಕೊಡ್ತಾರೆ, ಪೆನ್ಸಿಲ್ ತೆಗೆದುಕೊಡ್ತಾರೆ, ಅವರ ಫೀಸನ್ನು ಕಟ್ತಾರೆ. ಇವನು ನಿಲ್ಲಿಸ್ಬೇಡ, ಶಾಲೆಗೆ ಓದು ಅಂತ. ಸೊ ಇದನ್ನು ಅವರು ಹೋಗಿ ಅನುಭವಿಸಿ ಆ ಚಾಲಕನ ಜೊತೆಗೆ ಅವರ ಫ್ಯಾಮಿಲಿ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ನಮಗೆ ಬರೆಯುವಾಗ ನಮಗೇನು ಅನಿಸುತ್ತೆ, ನಾವು ಬರೀ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಲ್ಲ, ಆಚೆ ಈಚೆ ಮಕ್ಕಳು ನಮ್ಮ ಮಕ್ಕಳು ಅಂತ ಅಂದ್ಕೊಳ್ಳೋದೇ ಇಲ್ಲಲ್ಲ. ಒಂದು 5 ರೂಪಾಯಿ ಪೆನ್ಸಿಲ್ಲು, ಒಂದು 2 ರೂಪಾಯಿ ಇರೇಜರು, ಒಂದು 10 ರೂಪಾಯಿ ಪುಸ್ತಕ ಒಂದು ಬಡ ಮಕ್ಕಳಿಗೆ ಕೊಡಿಸೋದ್ರಲ್ಲಿ ಇಷ್ಟೊಂದು ಸಂತೋಷ ಇದೆಯಾ, ನಮ್ಗೆ ಗೊತ್ತೇ ಇರಲಿಲ್ಲ ಅನಿಸ್ಬಿಡುತ್ತೆ. ಅಲ್ಲಿ ಅವರ ಲೇಖನಗಳು ಸ್ಪೆಷಲ್ ಆಗಿಬಿಡುತ್ತೆ. ಏನೋ ಒಂದು ದೊಡ್ಡ ದೊಡ್ಡ ವಿಷಯಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಸೈದ್ಧಾಂತಿಕ ವಿಷಯಗಳನ್ನು ನಮ್ಗೆ ಅರ್ಥವಾಗದ ರೀತಿಯಲ್ಲಿ ಹೇಳಲ್ಲ ಅವರು. ಸಿಂಪಲ್ಲಾಗಿ ನೀವು ಹೋಗಿ ಬರುವ ರಸ್ತೆಯಲ್ಲಿ ಮಾಡುವಂಥ ಕೆಲಸಗಳನ್ನು, ದೈನಂದಿನ ದಿನಚರಿಗಳಲ್ಲಿ ಮಾಡಬಹುದಂಥ ಕೆಲಸಗಳನ್ನು ಸರಳವಾಗಿ ತಿಳಿಸ್ಬಿಡ್ತಾರೆ. ಅದಕ್ಕೆ ನಮ್ಗೆ ಓದಬೇಕು ಅನಿಸುತ್ತೆ, ಓದಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಸುಮ್ಮನೆ ಉತ್ಪ್ರೇಕ್ಷೆ ಮಾತಲ್ಲ, ಇದು ಕಾಯ್ಕಿಣಿ ಒಂದು ಕಡೆ ಬರೀತಾರೆ. ಏನಂತಂದರೆ ನಿನ್ನ ಎದುರುಗಡೆ ಏನು ನಡೀತಾ ಇದೆಯಲ್ಲ, ಎದುರುಗಡೆ ಏನು ನಡೀತಾ ಇದೆ ಅದನ್ನು ನೋಡೋದಕ್ಕೂ ನಿನಗೆ ಯೋಗ ಬೇಕು ಅಂತ. ಅದನ್ನು ನಿಜವಾಗ್ಲೂ ಅಲ್ವಾ, ಅದನ್ನು ನೋಡೋದಕ್ಕೂ ನಿನಗೆ ಯೋಗ ಬೇಕು ಅಂತ. ಐ ಆ್ಯಕ್ಚುಲಿ ವೆರಿ ವಂಡರ್ ಏನಂತಂದರೆ, ನೀವು ಅವ್ರನ್ನ ಕನೆಕ್ಟ್ ಆಗಿದ್ದು ಥ್ರೂ ಉದಯವಾಣಿ ಮೂಲಕ. ಹೌದು, ನನ್ನ ಸ್ನೇಹಿತರೊಬ್ಬರು ಹೌ ಡಿಡ್ ಯು ಗೆಟ್ ಕನೆಕ್ಟೆಡ್? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕನೆಕ್ಟ್ ಆಗಿರೋದ್ರ ಹಿಂದೆ ಒಂದು ಕಥೆ ಇರ್ಬೋದು, ಇಂಟ್ರೆಸ್ಟಿಂಗ್ ಕಥೆ ಇರ್ಬೋದು. ಆ ಕಥೆಯಿಂದ ನೀವು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದುಕೊಂಡು ಅವರನ್ನ ಯಾವತ್ತೂ ಭೇಟಿ ಆಗದೆ ಅವರ 2 ಇಂಥ ಅಮೋಘವಾದಂಥ ಪುಸ್ತಕಗಳನ್ನು ನಿಮ್ಮ ನೇತೃತ್ವದಲ್ಲಿ ನಿಮ್ಮದೇ ಊರು ಉಡುಪಿಯಲ್ಲಿ ಬಿಡುಗಡೆ ಮಾಡುವಂಥ ಒಂದು ಭಾಗ್ಯ ನಿಮ್ಮದಾಯ್ತಲ್ಲ. ಹೌದು, ಸಂತೋಷ. ಹೌದು, ಅದಕ್ಕೆ ಅದು ನಿಮ್ಗೊಂದು ಯೋಗ ಬೇಕಲ್ಲ. ಹೌದು. ಸೊ ಹೌ ಡಿಡ್ ಯು ಗೆಟ್ ಕನೆಕ್ಟೆಡ್? ನನಗೆ ಸುಮಾರು ವರ್ಷಗಳ ಹಿಂದೆ, ಬಹುಶಃ 2002, 2003, ಇಲ್ಲ 2003 ಅಲ್ಲ, ಅವರ ಕಾಲಮ್ 2013 ಅನಿಸುತ್ತೆ. 2013 ಕಾಲಮ್ ಇನ್ನೂ ನಿಂತಿರಲಿಲ್ಲ. 2012, 2013ರಲ್ಲಿ ಒಬ್ಬರು ಶಿಕ್ಷಕಿ, ಶಾಲಾ ಶಿಕ್ಷಕಿ ವಿದ್ಯಾ ಅಂತೇಳಿ, ಅವರು ಅವ್ರಿಗೆ ಒಂದು ಅಭ್ಯಾಸ ಇದೆ, ಯಾರಿಗಾದರೂ ಮೀಟ್ ಮಾಡಿದರೆ ಅವ್ರು ಓದಿ ಚೆನ್ನಾಗಿರ್ತಕ್ಕಂಥ ಪುಸ್ತಕಗಳನ್ನು ಬೇರೆಯವರಿಗೆ ಪಾಸ್ ಮಾಡುವಂಥದ್ದು. ಸೊ ಅವರು ಆ ಪುಸ್ತಕಗಳ ಗುಂಪಲ್ಲಿ ಒಂದು ಪುಸ್ತಕ ಇದೆ, ದುಡಿಯುವ ಹಾದಿಯಲ್ಲಿ ಜೊತೆಯಾಗಿ ಅಂತ. ದುಡಿಯುವ ಹಾದಿಯಲ್ಲಿ ಜೊತೆಗೆ ಅವರು ಆ ಪುಸ್ತಕ ನನಗೆ ನೀಡಿದರು. ಏನು ಅಂತಂದರೆ, ಸರ್, ಈ ವರ್ಕಿಂಗ್ ಪೀಪಲ್, ವಿಶೇಷವಾಗಿ ವರ್ಕಿಂಗ್ ವುಮೆನ್ನು, ಬೋತ್ ಹಸ್ಬೆಂಡ್ ವೈಫ್ ವರ್ಕಿಂಗ್ ಇದ್ದಾಗ ಅವರಲ್ಲಿ ಆ ಸಾಮರಸ್ಯ ಕಾಪಾಡ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ನೇಮಿಚಂದ್ರ ಅಂತ. ಇನ್ಫ್ಯಾಕ್ಟ್ ನನಗೆ ನೇಮಿಚಂದ್ರ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆವಾಗ. ಆ ಪುಸ್ತಕ ಅವ್ರು ಕೊಟ್ಟರು ಕೂಡ ಹಾಗೆ ತೆಗೆದಿಟ್ಕೊಂಡೆ. ಅವರು ಅದ್ರ ಜೊತೆಗೆ ಒಂದು ಮಾತು ಹೇಳಿದರು, ಅವರು ಸಂಡೇ ಬದುಕು ಬದಲಿಸಬಹುದು ಕಾಲಮ್ ಬರೀತಾ ಇರ್ತಾರೆ ಅಂತ. ಓಕೆ. ಸೊ ನಾನು ಈ ಪುಸ್ತಕ ಓದಲೇ ಇಲ್ಲ. ಒಂದು ನಿಮಿಷ, ಐ ವಿಲ್ ಹ್ಯಾವ್ ಟು ಸ್ಟಾಪ್ ಇರೋ ಒಂದು ಸಣ್ಣ ಬ್ರೇಕ್ ತಗೋಬೇಕು. ಓಕೆ, ನಂತರ ಇಲ್ಲಿಂದ ಮುಂದುವರಿಸಿ. ವೀಕ್ಷಕರೇ, ಮತ್ತೆ ಇನ್ನೊಂದು ಸಣ್ಣ ಬ್ರೇಕ್ ಆಯ್ತಾ, ಮತ್ತೆ ಡಾಕ್ಟರ್ ಕತೆ ಮುಂದುವರಿತದೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಮುಂದುವರಿಸಿ, ಜಾಸ್ತಿ ನಾವೇನು ಓದರಲ್ಲ. ಹೇಳಿ ಡಾಕ್ಟರ್. ಇಲ್ಲ, ಒಂದೊಂದು ಲೇಖನಗಳು ಓದ್ತಾ ಹೋದಾಗೆ, ಅಲ್ಲ ನಿಮ್ಮ ಭೇಟಿಯ ಕಥೆ ಹೇಳ್ತಾ ಇದ್ರಿ. ಅಲ್ಲ, ಆ ಪುಸ್ತಕ ಓದಲೇ ಇಲ್ಲ ನಾನು. ಸ್ಟಾರ್ಟಿಂಗು ತೆಗೆದಿಟ್ಬಿಟ್ಟಿದ್ದೆ, ಯಾಕಂದ್ರೆ ನನಗೆ ಪರಿಚಯನೇ ಇಲ್ಲ, ಇವ್ರು ಯಾರೋ ಪುಸ್ತಕ ಕೊಟ್ಟಿದ್ದಾರೆ ಅಂತ ಹೇಳಿ. ಇನ್ಫ್ಯಾಕ್ಟ್ ನನಗೆ ನೇಮಿಚಂದ್ರ ಅಂದ್ರೆ ಒಂದು ಕಲ್ಪನೆನೂ ಇರಲಿಲ್ಲ. ಆ ಲೇಖನಗಳು ನಾನು ಓದ್ಕೊಂಡು ಹೋಗ್ತಾ ಶುರು ಮಾಡ್ತು, ಆವಾಗ ಅದ್ರದ್ದು ಹುಚ್ಚಿಡಿತು. ಇನ್ಫ್ಯಾಕ್ಟ್ ಅವರು ಪ್ರತಿ ಸಂಡೇ ನಾನು ಓದಿ, ಅಂದರೆ ಒಬ್ಬ ವೈದ್ಯ ಮಾಡುವಂಥದ್ದು, ಒಬ್ಬ ಕೌನ್ಸಿಲರ್ ಮಾಡುವಂಥದ್ದು, ಒಬ್ಬ ಆಧ್ಯಾತ್ಮಿಕ ಗುರು ಮಾಡುವಂಥದ್ದು, ಒಬ್ಬ ಸಮಾಜ ಸುಧಾರಕ ಮಾಡುವಂಥ ಕೆಲಸಗಳು ಇವರು ಆರ್ಟಿಕಲ್ಸ್ ಮಾಡ್ತಾ ಇದೆ. ಪ್ರತಿ ವಾರ ಅವರು ವಿಭಿನ್ನ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಒಂದು ಸಾರಿ ಈ ವಾಟರ್ ಥೆರಪಿ ಬಗ್ಗೆ ಬರೆದುಬಿಡ್ತಾರೆ. ನೀರಿನಿಂದ ನಮ್ಗೆ ಆಗ್ತಾ ಇರ್ತಕ್ಕಂಥ ಲಾಭಗಳು, ನಾವು ಅದನ್ನೇ ಮರೆತು ನೀರು ಕುಡಿಯೋದನ್ನೇ ಮರೆತು ಬಿಡ್ತೀವಿ. ಎಷ್ಟೊಂದು ಜನ ನಮ್ಮ ಆಫೀಸ್ ಬ್ಯುಸಿ ಶೆಡ್ಯೂಲಲ್ಲಿ ನೀರು ಕುಡಿಯೋಲ್ಲ, ಅಥವಾ ಈ ಹೆಂಗಸರು
ಏನಂದರೆ ಹೊರಗಡೆ ಹೋದರೆ ಟಾಯ್ಲೆಟ್ಗೆ ಹೋಗಬೇಕಾಗುತ್ತೆ, ಅದಕ್ಕಿಂತ ನಾನು ನೀರು ಕುಡಿಯೋದೇ ಇಲ್ಲ, ಸುಮ್ಮನೆ ಲಿಮಿಟೆಡ್ ನೀರು ಕುಡಿದ್ರೆ ವಾಸಿ ಅಂತ. ಸೊ ನೀರು ಕುಡಿದೇ ನಾವು ಎಷ್ಟು ಕಾಯಿಲೆಗಳು ತರಿಸ್ಕೊಳ್ತೀವಿ ಅಂತ. ಒಬ್ಬ ಡಾಕ್ಟರ್ ವಾಟರ್ ಅಂತಲೇ ಫೇಮಸ್ ಅವರು. ಸೊ ಅವನು ಬರ್ಕೊಳ್ತಾನೆ, ಯು ಆರ್ ನಾಟ್ ಸಿಕ್, ಯು ಆರ್ ಥರ್ಸ್ಟಿ ಅಂತ. ಯು ಆರ್ ನಾಟ್ ಸಿಕ್, ಯು ಆರ್ ಥರ್ಸ್ಟಿ ಅಂತ. ಸೊ ಇಂತಹ ಆರ್ಟಿಕಲ್ಸ್ ನೋಡಿ, ನಯಾ ಪೈಸಾ ಖರ್ಚಿಲ್ಲದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಆರ್ಟಿಕಲ್ಸ್ ಬರೆದ್ಬಿಡ್ತಾರೆ ಅವರು. ಆವಾಗ ನನಗೆ ಅವರೊಬ್ಬರು ಡಾಕ್ಟರಾಗಿ ಕಾಣಿಸ್ತಾರೆ. ಹಾಂ, ಕರೆಕ್ಟ್. ಆವಾಗ ಈ ಕ್ಷಮಿಸುವಂತಹ ಒಂದು ಗುಣ ನಮ್ಮಲ್ಲಿ ಅದ್ಭುತವಾದಂಥ ಗುಣ. ಅದು ಕ್ಷಮಿಸೋದು ಅದ್ಭುತ ಎಷ್ಟೋ ಅಷ್ಟೇ ಕಷ್ಟ ಕೂಡ ನಮಗೆ. ನೋಡಿ, ನೀವೇನೋ ಕ್ಷಮಿಸಿ ಅಂತ ಹೇಳ್ಬಿಡ್ತೀರಿ, ಆದರೆ ಅವ್ರು ಮಾಡಿರೋದನ್ನ ನೋವು ನನಗೆ ಮರೆಯೋಕ್ಕಾಗಲ್ಲ ಅಂತ. ಸೊ ಅಂದರೆ ಆ ಕ್ಷಮೆಯಲ್ಲಿರ್ತಕ್ಕಂಥ ಅದ್ಭುತ ಏನು ಆರೋಗ್ಯವಾಗುವಂತಹ ಗುಣವನ್ನು ನಾವಾಗಿ ಬಳಸ್ಕೊಳ್ಳದೆ ನಾವು ಮನಸ್ಸಲ್ಲಿ ನೋವುಗಳನ್ನು, ದ್ವೇಷಗಳನ್ನು, ಇನ್ನೊಬ್ಬರ ಬಗ್ಗೆ ಸಿಟ್ಟುಗಳನ್ನು ಹಾಗೆ ಇಟ್ಕೊಂಡು ನಾವು ಕಾಯಿಲೆಗಳು ತರಿಸ್ಕೊಳ್ತೇವೆ. ಸೊ ಕ್ಷಮೆ ಬಗ್ಗೆ ಬರೀತಾರೆ ಅವರು. ಅಥವಾ ಈ ಗುಣವಾಗುವ ಪ್ರಕ್ರಿಯೆ ನಿಮ್ಮಲ್ಲೇ ಇದೆ ಅಂತ ಬರೀತಾರೆ. ಅಂದರೆ ಒಬ್ಬ ದೀರ್ಘಾಯುಷ್ಯ ವಿಚಾರಗಳು, ನೀವು ಈಗ ಈ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ ಬರೀತಾರೆ, ಚತುರ್ವೇದಿ ಅವ್ರ ಬಗ್ಗೆ ಬರೀತಾರೆ, ಅಥವಾ ನಮ್ಮ ವೆಂಕಟ ಸುಬ್ಬಯ್ಯ ಅವ್ರ ಬಗ್ಗೆ ಬರೀತಾರೆ. ಏನಂದರೆ ಶತಾಯುಷಿಗಳ ಜೀವನನ್ನೆಲ್ಲ ಹೋಗಿ ಅವಲೋಕಿಸಿದರೆ ಅವರಲ್ಲಿ ಬೇರೆ ನೆಗೆಟಿವ್ ಯೋಚನೆ ಮಾಡಲಿಕ್ಕೆ ಸಮಯ ಇಲ್ಲದಷ್ಟು ಆ್ಯಕ್ಟಿವ್ ಆಗಿ ಅವರು ಇರ್ತಾರೆ. ಸೊ ಹಾಗಾದರೆ ನಿಮಗೆ ಪ್ರತಿಯೊಂದೊಂದು ಆರ್ಟಿಕಲ್ ಓದಿದಾಗ ನೇಮಿಚಂದ್ರ ಅವರು ಒಮ್ಮೆ ಮೋಟಿವೇಟರ್ ಥರ ಕಾಣ್ತಾರೆ, ಒಮ್ಮೆ ಡಾಕ್ಟರ್ ಥರ ಕಾಣ್ತಾರೆ, ಒಮ್ಮೆ ರೈಟರ್ ಥರ ಕಾಣ್ತಾರೆ, ಒಮ್ಮೆ ಸಾಹಿತಿ ಥರ ಕಾಣ್ತಾರೆ, ಇನ್ನೊಬ್ರು ಸಾಮಾನ್ಯ ಮನುಷ್ಯರ ಥರ ಕಾಣ್ತಾರೆ, ಇನ್ನೊಬ್ರು ಹ್ಯುಮ್ಯಾನಿಟೇರಿಯನ್ ಕಣ್ಣಿಂದ ಕಾಣೋ ಥರ ಕಾಣ್ತಾರೆ. ಎಲ್ಲ ರೂಪಗಳು ಕಾಣಿಸ್ಬಿಡುತ್ತೆ ಅವರ ಲೇಖನಗಳಲ್ಲಿ. ಕರೆಕ್ಟ್. ಅವ್ರ ಹತ್ರ ಮಾತಾಡುವಾಗ ತುಂಬ ಸರಳ ವ್ಯಕ್ತಿ, ಆಮೇಲೆ ಒಂದು ಮಗುವಿನ ಮನಸ್ಸಿನಿರ್ತಕ್ಕಂಥ ವ್ಯಕ್ತಿ ಅಂತ ಅನಿಸ್ಬಿಡ್ತಾರೆ. ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುವಾಗ ಅವ್ರ ಲೇಖನಗಳಲ್ಲಿ ಸಿಗುವ ನೇಮಿಚಂದ್ರನೇ ಬೇರೆ. ಇಂಟ್ರ್ಯಾಕ್ಟ್ ಮಾಡುವಾಗ ತುಂಬ ಖುಷಿಯಾಗಿ ಸಿಕ್ಕ ಏನೋ ಗಿಡಗಳು, ಹಣ್ಣು, ಕಾಯಿ, ಮರ, ಹಕ್ಕಿ, ಈ ರೀತಿ ಅವರ ಏನು ಚಲನವಲನಗಳು, ನೀರು, ಸಮುದ್ರ, ಅಲೆ, ಈ ಥರ. ಅಂದರೆ ಅಲ್ಲಿ ಚಿಕ್ಕ ಮಗು ಆಗ್ಬಿಡ್ತಾರೆ. ಉಡುಪಿಯ ಬೀದಿಗಳೆಲ್ಲ ಸುತ್ತಾಡ್ಕೊಂಡು ಬಂದುಬಿಟ್ರು, ನಡ್ಕೊಂಡು ಓಡಾಡ್ಕೊಂಡು ಬಂದುಬಿಟ್ರು. ಅಲ್ಲಿ ನಾನೊಂದು ವಿಜ್ಞಾನಿ, ನನಗೊಂದು ಸೇಫ್ಟಿ, ಅಥವಾ ನಾನೊಂದು ಡಿಗ್ನಿಫೈಡ್ ಆಗಿ ಇರಬೇಕು, ಸೋ ಕಾಲ್ಡ್ ಈ ಸಂಕೋಲೆಗಳು ಇಲ್ಲ. ಅವರು ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡು ಬಂದುಬಿಡ್ತಾರೆ, ಆರಾಮಾಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದುಬಿಡ್ತಾರೆ. ಸೊ ಅಂತಹ ಒಂದು ಲೇಖನಗಳು ಓದುವಾಗ ನಮಗೆ ಬದುಕು ವಿಭಿನ್ನವಾದಂತಹ ಒಂದು ವಿಂಡೋಸ್ ಓಪನ್, ಕಿಟಕಿಗಳು ಓಪನ್ ಆಗುತ್ತೆ ನಮಗೆ. ಹಿಂಗೆ ಬದುಕಬಹುದು. ಸೊ ಅದೇ ನಿಮ್ಮ ಕನೆಕ್ಟಿವಿಟಿ ಅವ್ರ ಜೊತೆ. ಸೊ ಆವಾಗ ನಾನು ಈ ಲೇಖನಗಳು ಓದುವಾಗ ಅವ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಆಗಿ, ಇವತ್ತಿನ ಲೇಖನ ಚೆನ್ನಾಗಿತ್ತು, ನೀವು ನಮ್ಮ ಕೆಲಸ ಮಾಡ್ತಾಯಿದ್ರಿ, ವೈದ್ಯರ ಕೆಲಸ ನೀವು ಮಾಡ್ತಾಯಿದ್ರಿ, ಎಷ್ಟೋ ಜನರಿಗೆ ನೋವುಗಳು ಸಾಂತ್ವನ ಹೇಳ್ತಾ ಇದ್ರಿ ನೀವು. ಹೀಗೆ ನಾನು ಈಗೊಮ್ಮೆ ಅವ್ರಿಗೆ SMS ಕಳಿಸ್ತಾ ಇದ್ದೆ. ಓಕೆ. ಸೊ SMS ಕಳಿಸ್ತಾ ಇರಬೇಕಾದ್ರೆ ಆಲ್ಮೋಸ್ಟ್ ಲೇಖನಗಳು ಮುಗಿಸ್ತಾ ಬಂತು. ಅವರು ಇನ್ನೂ ಈ ಡಿಸೆಂಬರ್ಗೆ 2013 ಡಿಸೆಂಬರ್ಗೆ ನಾನು ನಿಲ್ಲಿಸ್ತೇನೆ ಅನ್ನೋ ಒಂದು ಸೂಚನೆ ಕೊಡ್ತಾಯಿದ್ರು. ಆವಾಗ ನಾನು ಹೇಳಿದೆ, ಅಂದರೆ ಅದ್ರ ಮುಂಚೆ ಒಂದೆರಡು ಸರಿ ನಾನು ಮಾತಾಡಿದ್ದೆ, ಮೇಡಮ್ ನೀವು ಈ ಲೇಖನಗಳನ್ನ ಯಾಕೆ ಪುಸ್ತಕದ ರೂಪದಲ್ಲಿ ತರಬಾರ್ದು? ಇಲ್ಲ, ಆ ವಿಚಾರ ಇದೆ, ಲೇಖನಗಳು ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಆ ವಿಚಾರ ಇದೆ ಅಂತ ಹೇಳಿದರು. ನಾನಂದೆ, ಒಂದು ವೇಳೆ ನೀವು ಪುಸ್ತಕದ ರೂಪದಲ್ಲಿ ತಂದರೆ ಅದನ್ನು ಉಡುಪಿಯಲ್ಲೇ ಬಿಡುಗಡೆ ಮಾಡೋಣ. ಯಾಕೆಂದರೆ ಈ ಉಡುಪಿಯಲ್ಲಿ ಸಾಕಷ್ಟು ಒಳ್ಳೆಯ ಸದಭಿರುಚಿ ಇರತಕ್ಕಂಥ ಓದುಗರಿದ್ದಾರೆ. ಸೊ ಇಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಅಂತ. ನನಗೆ ಉದ್ದೇಶ ಏನಿತ್ತಂದರೆ ಆ ಪುಸ್ತಕ ಬಿಡುಗಡೆ ನೆವದಲ್ಲಿ ಅವರನ್ನು ನಾವು ನೋಡಬೇಕು, ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಮತ್ತು ಉಡುಪಿಯ ಜನ ಅವ್ರ ಜೊತೆ ಅವ್ರ ಮಾತು ಕೇಳಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಅವರು ಆವತ್ತು ಅವರ ಕೊನೆಯ ಲೇಖನದಲ್ಲಿ ಅವರು ಬರೆದರು ಏನಂದರೆ, ಅವರ ಮಾತುಗಳಲ್ಲಿ ಹೇಳಿಬಿಡ್ತೇನೆ. ಅವರ ಮಾತುಗಳಲ್ಲಿ ಬರ್ತಾರೆ ಅಂದರೆ, ಸ್ನೇಹ ಅಮೃತ ಬಳ್ಳಿಯಂತೆ ನಮ್ಮೊಳಗಿನ ಹಮ್ಮು ಬಿಮ್ಮುಗಳ ಕಾಯಿಲೆಗಳೆಲ್ಲ ಕಷಾಯವಾಗುತ್ತದೆ. ಬದುಕು ಭಾರವಾದಾಗ, ಈ ಕ್ಷಣ ಕುಸಿದು ಕುಳಿತಾಗ ಎಗಲು ಕೊಟ್ಟು ಎಬ್ಬಿಸುತ್ತದೆ. ಅಹಂಕಾರದ ಮತ್ತಿನಲ್ಲಿ ಲೋಕ ಮರೆತಾಗ ನೆತ್ತಿಯ ಮೇಲೊಂದು ಕುಟ್ಟಿ ಧರೆಗಳಿಸುತ್ತದೆ. ಈ ಸ್ನೇಹಗಳು ನನಗಿರಲಿ. ನಮ್ಮೆಲ್ಲ ಬಿರುದು ಬಾವಲಿಗಳನ್ನು ಕಳಚಿಟ್ಟು ಅಂತರಂಗದ ಹಾಡಾದ ಮುಗ್ಧ ಸರಳ ಸ್ನೇಹಗಳು. ಸೊ ಈ ರೀತಿ ಅವರ ಅಂಕಣಗಳ ಬಗ್ಗೆ ಸಾಕಷ್ಟು ಪರಿಚಯದವ್ರ ಬಗ್ಗೆ ಬರೀತಾರೆ. ಹಾಗೆ ನಾನು ಅವ್ರಿಗೆ ಉಡುಪಿಯಲ್ಲೇ ಪುಸ್ತಕ ಬಿಡುಗಡೆ ಮಾಡಿ ಅಂತ ಹೇಳಿದ್ದನ್ನು ನೆನ್ಪಿಟ್ಕೊಂಡು ಅವರ ಪುಸ್ತಕ ರೂಪಕ್ಕೆ ಬರಲಿಕ್ಕೆ ಅದು 2 ವರ್ಷ ಬೇಕಾಯಿತು, ಅವರ ಒಂದು ಬ್ಯುಸಿ ದಿನಚರಿಯಲ್ಲಿ. ಸೊ ಅದು 2 ವರ್ಷದ ನಂತರನೂ ನೆನ್ಪಿಟ್ಕೊಂಡು ಅವರು, ನೀವು ಹೇಳಿದ್ರಿ ಉಡುಪಿಯಲ್ಲಿ ಪುಸ್ತಕ ಬಿಡುಗಡೆ ಮಾಡೋಣಂತ, ಪುಸ್ತಕ ರೆಡಿಯಾಗಿದೆ ಅಂತ ಹೇಳಿದರು. ನನಗೆ ಆಕಾಶಕ್ಕೆ 2 ಗೇಣು ಅನ್ನೋ ರೀತಿ ಆಗಿತ್ತು. ತತ್ಕ್ಷಣ ಕಾರ್ಯಪ್ರವೃತ್ತ ಅದೇ. ನಿಮ್ಮ ಸಹಕಾರವನ್ನೂ ಮರೆಯುವಂತಿಲ್ಲ, ಸ್ಪಂದನ ವಾಹಿನಿಯ ಸಹಕಾರ ಸಾಕಷ್ಟು. ಯಾಕಂದರೆ ನಮ್ಮ ಮತ್ತೊಮ್ಮೆ ಮಾತಾಡಿ ಪ್ಲೀಸ್ ಎಲ್ಲ ವೀಕ್ಷಕರಿಗೆ ನೇಮಿಚಂದ್ರ ಅವ್ರು ಬರ್ತಾ ಇರತಕ್ಕಂಥ ವಿಚಾರ ತಿಳಿಸ್ಲಿಕ್ಕೆ ಸಾಧ್ಯವಾಯಿತು. ಇನ್ನೊಂದು ವಿಚಿತ್ರವಾದ ಅನುಭವ ಹೇಳ್ತೇನೆ ನಾನು.
ಮುಂದಿನ ವಾರ ಅಂದರೆ ಕಳೆದ ವಾರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಅಂತಂದರೆ ಅದರ ಒಂದು ವಾರ ಹಿಂದೆ ಸಾಕಷ್ಟು ಈ ವೈರಲ್ ಫೀವರು ನನ್ನನ್ನು ತುಂಬ ಹಿಂಡಿ ಹಿಪ್ಪೆ ಮಾಡಿತ್ತು ಅನ್ನೋ ರೀತಿ ಆಗಿಬಿಟ್ಟಿತ್ತು. ಆ ಸುಸ್ತು, ಆ ಕೆಮ್ಮು, ಶಕ್ತಿ ಇಲ್ಲದ ಒಂದು ಅನುಭವ, ಅದು ಎಲ್ಲ ಇನ್ನು ಒಂದೇ ವಾರ ಉಳಿತಲ್ಲ ಕಾರ್ಯಕ್ರಮಕ್ಕೆ ಅಂತ ನೆನಪಾದಾಗ ಆ ಸುಸ್ತನ್ನು ಸೈಡಿಗಿಟ್ಟು ಆ ಕೆಮ್ಮಿನ ಜೊತೆಗೆ ಒದ್ದಾಡ್ತಾ ಆ ಕಾರ್ಯಕ್ರಮಕ್ಕೆ ಓಡಾಡ್ತಾ ಇರಬೇಕಾದ್ರೆ ಆ ಜ್ವರ ನನ್ನನ್ನು ಬಿಟ್ಟು ಹೋಯ್ತು, ಆ ಕೆಮ್ಮು ನನ್ನ ಬಿಟ್ಟು ಹೋಯ್ತು, ಹೇಗೆ ಹೋಯ್ತು ನಂಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಬರೀತಾರೆ ಅವರು. ಅಂದರೆ ಹುಷಾರಾಗಬೇಕು, ಗುಣವಾಗುವ ಪ್ರಕ್ರಿಯೆ ನಿಮ್ಮಲ್ಲೇ ಇದೆ, ಯು ಶುಡ್ ಡಿಸೈಡ್. ಇಲ್ಲಿ ಏನಾಗುತ್ತೆ ಅಂದರೆ ಸಕಾರಾತ್ಮಕ ಯೋಚನೆಗಳು ನಮ್ಮ ಮನಸ್ಸಲ್ಲಿದ್ದಾಗ ನಮಗೆ ಕಾಯಿಲೆ ಒಂದು ನೆವ ಆಗಿಬಿಡ್ತದೆ, ಅದು ಬಂತು ಹೋಯ್ತು ಅನ್ನೋ ರೀತಿ. ಈ ಅವರು ಕ್ಯಾನ್ಸರ್ ರೋಗಿಗಳ ಬಗ್ಗೆ ಬರೀತಾರಲ್ವಾ, ಕುಸುಮ ಅನ್ನೋವ್ರ ಬಗ್ಗೆ ಬರೀತಾರೆ. ಅವ್ರಿಗೆ ಕ್ಯಾನ್ಸರ್ ಬಿಟ್ಟು ಹೋಗಲಿಲ್ಲ, ಅವ್ರ ಕ್ಯಾನ್ಸರ್ ಅವ್ರ ಜೊತೆಗಿದ್ದು ಅವರು ಸಾಕಷ್ಟು ಅದ್ಭುತವಾದ ಪುಸ್ತಕಗಳನ್ನು ಬರೀತಾರೆ. ಅನುಪಮ ನಿರಂಜನ್ ಕ್ಯಾನ್ಸರ್ನ ಮೆಟ್ಟಿ ನಿಲ್ಲಿಲ್ಲ, ಆದರೆ ಕ್ಯಾನ್ಸರು ಆ ವರ್ಷನೇ ಬಂದು ಅವ್ರನ್ನ ಅಟ್ಯಾಕ್ ಮಾಡಲಿಲ್ಲ, 13 ವರ್ಷ ಅವರಿಗೆ ಕಾಯಬೇಕಾಯಿತು. ಸೊ ಅದನ್ನು ಬರೀತಾರೆ ಅವರು. ಏನಂತಂದರೆ ಸಕಾರಾತ್ಮಕ ಆಲೋಚನೆಗಳಿದ್ದರೆ, ಸಕಾರಾತ್ಮಕ ವ್ಯಕ್ತಿಗಳ ಜೊತೆಗೆ ನಿಮ್ಮ ಒಡನಾಟ ಇದ್ದರೆ, ದಿನನಿತ್ಯ ನೀವು ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದರೆ ಕಾಯಿಲೆಗಳು ಸ್ವಲ್ಪ ದೂರ 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 ಆಗ್ತಾ ಹೋಗ್ತದೆ. ನಕಾರಾತ್ಮಕ ಯೋಚನೆಗಳು, ನನಗೆ ಯಾಕೆ ಈ ನೋವು, ನನಗೆ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ಕಾಯಿಲೆ ಬಂತು, ನಾನು ಯಾಕೆ ಈ ಥರ ನಾನು ಹಾಸಿಗೆಯಲ್ಲೇ ಇದ್ದೇನೆ, ನಾನು ಯಾವಾಗ ಹುಷಾರಾಗೋದು, ನಾನು ಎಷ್ಟಂತ ಮಾತ್ರೆ ತಗೊಳ್ಬೇಕು. ಸೊ ನಾವು ಇಡೀ ದಿನವನ್ನು ನಕಾರಾತ್ಮಕ ಯೋಚನೆಗಳಲ್ಲೇ ಇದ್ದಾಗ ಆ್ಯಕ್ಚುಲಿ ಕಾಯಿಲೆಯನ್ನು ನಾವು ಆಹ್ವಾನ ಮಾಡ್ಕೊಳ್ತಾ ಇದ್ದೇವೆ ಅಂತ ಬರೀತಾರೆ ಅವರು. ಮತ್ತು ಈ ಕಾಯ್ಕಿಣಿಯವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಅವರು ಕಾಯ್ಕಿಣಿಯವ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ ಒಂದು ಲೇಖನದಲ್ಲಿ. ಅಮೃತ ಬಳ್ಳಿಯ ಕಷಾಯ ಅಂತ ಕಾಯ್ಕಿಣಿಯವರ ಒಂದು ಕಥಾ ಸಂಕಲನದ ಹೆಸರು. ಸೊ ಅಮೃತ ಬಳ್ಳಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಗುಣಗಳು ಇಷ್ಟಿದೆಯಲ್ಲ, ನಾವು ಎಷ್ಟು ಅಲಕ್ಷ್ಯ ಮಾಡ್ತೇವಲ್ಲ. ನಮ್ಮ ಸುತ್ತಮುತ್ತ, ನಮ್ಮ ಹಿತ್ತಲ ಗಿಡ, ನಮ್ಮ ಮನೆಯ ಹಿಂದೆ ಇರ್ತಕ್ಕಂಥ ಪಪ್ಪಾಯ ಹಣ್ಣು, ಬೆಳ್ಳುಳ್ಳಿ, ಈ ಗೋಣಿ ಸೊಪ್ಪು ಅಥವಾ ಪರಂಗಿ ಹಣ್ಣು, ಪಪ್ಪಾಯ ಹಣ್ಣು ಮತ್ತು ಈ ಅಮೃತ ಬಳ್ಳಿ, ಎಷ್ಟೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಗಿಡಗಳನ್ನೆಲ್ಲ ಕಡಿದು ಹಾಕಿ, ಕಾಂಕ್ರೀಟ್ ಹಾಕಿ, ಅಲ್ಲಿ ಟೈಲ್ಸ್ ಹಾಕಿ ಮನೆಯನ್ನು ಚಂದ ಮಾಡ್ಕೊಂಡಿದ್ದೀವಿ ಅಂತೇಳಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಒಂಚೂರು ಪ್ರಯತ್ನ ಮಾಡೋದಿಲ್ಲ. ಎಲ್ಲ ಕಡೆ ನೋಡಿ ಇವತ್ತು ಎಲ್ಲ ಟೈಲ್ಸ್ ಹಾಕ್ಬಿಡೋದು, ಟಾರ್ ಹಾಕ್ಬಿಡೋದು, ನೀರು ಎಲ್ಲೂ ಇಂಗಬಾರ್ದು, ಎಲ್ಲೂ ಒಂದು ಸಸಿ ಹಾಕಲಿಕ್ಕೆ ಜಾಗ ಇರ್ಬೋದು. ದೊಡ್ಡ ದೊಡ್ಡ ಆಲದ ಮರಗಳು, ಅಶ್ವತ್ಥ ಮರಗಳೇ ಕೆಲವು ವರ್ಷಗಳ ನಂತರ ಒಣಗೋಗ್ಬಿಡುತ್ತೆ. ಯಾಕೆ ಅಂದರೆ ಅದಕ್ಕೆ ಸುತ್ತಮುತ್ತ ಒಂದು ಚೂರು ಮಣ್ಣು ಸಿಗದಾಗೆ ಕಾಂಕ್ರೀಟ್ ಹಾಕಿ, ಟೈಲ್ಸ್ ಹಾಕಿ ಎಷ್ಟು ಚೆಂದ ಮಾಡಿದ್ದೀವಿ ಅಂತ ಅಂದ್ಕೊಂಡ್ಬಿಡ್ತೇವೆ. ಆದರೆ ಗಿಡಗಳು ನೆಡೋದ್ರ ಬಗ್ಗೆ, ನಮ್ಮ ಮನೆ ಸುತ್ತಮುತ್ತ ಆರೋಗ್ಯಕ್ಕೆ ಆಮ್ಲಜನಕ ಸಿಗುವಂತಹ ಗಿಡಗಳ ಬಗ್ಗೆ ಸಾಕಷ್ಟು ಬರೀತಾರೆ ಅವರು. ಅವರು 2 ದಿನ ಉಡುಪಿಯಲ್ಲಿ ಸುತ್ತಾಡುವಾಗ ಬರೀ ಹಸಿರಿನ ಬಗ್ಗೆನೇ ಹೊಗಳ್ತಾ ಇದ್ರು. ಆ ಗಿಡ ನೋಡಿ ಎಷ್ಟು ಚೆಂದ ಬೆಳೆದಿದೆ, ಈ ಗಿಡ ನೋಡಿ, ಇಲ್ಲಿ ನೋಡಿ ಈ ಬಳ್ಳಿ ಎಷ್ಟು ಚೆನ್ನಾಗಿದೆ. ಆ ಕಾಂಕ್ರೀಟ್ ಇದು ಗೋಡೆಗಳ ಮೇಲೆ ಬೆಳೆದಿರ್ತಕ್ಕಂಥ ಫರ್ನ್ಸ್ ಬಗ್ಗೆ ಒಂದು ಏನೋ ಆಶ್ಚರ್ಯಭರಿತ ಕಣ್ಣುಗಳಿಂದ ಅವ್ರು ನೋಡ್ತಾ ಇದ್ರು. ಅಂದರೆ ಆ ಸಸಿಗಳ ಬಗ್ಗೆ, ಅವ್ರ ಹಸಿರಿನ ಬಗ್ಗೆ ಅವರಿಗೆ ಪ್ರೀತಿ ಇದೆ ಅಲ್ವಾ. ತುಂಬ ನೊಂದು ಹೇಳ್ತಾರೆ, 50,000 ಮರಗಳನ್ನು ಕಡಿದುಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಅಂತ. ಪರಿಸರದ ಬಗ್ಗೆ ಕಾಳಜಿ ಇದೆ ಅಲ್ವಾ. ನಾವು ಹಿಂದೆ ಒಂದು ಕಾರ್ಯಕ್ರಮದಲ್ಲೇ ಅವ್ರಿಗೆ ಗುಬ್ಬಿಯ ಕರಿಯೋಣ ಅಂಗಳಕ್ಕೇನೆ ಅಂಥೇಳಿ ಒಂದು ಪುಸ್ತಕದ ಬಗ್ಗೆ ಅವರ ನೇಮಿಚಂದ್ರ ಅವ್ರ ಪುಸ್ತಕದ ಬಗ್ಗೆ ಮೆನ್ಷನ್ ಮಾಡಿದ್ವಿ. ನೋಡಿ, ನಮಗೆ ನಮ್ಮ ಜೀವನ, ನಮ್ಮ ಆಫೀಸು, ನಮ್ಮ ಕೆಲಸ, ನಮ್ಮ ಮನೆ, ನಮ್ಮ ಮಕ್ಕಳು ಅಂತ ಹೋಗ್ಬಿಡ್ತೀವಿ. ಎಲ್ಲಿ ನಾವು ಯೋಚನೆ ಮಾಡ್ತೀವಿ, ಇವತ್ತು ಗುಬ್ಬಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಕಾಗೆಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ನವಿಲುಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಎಲ್ಲಿ ಯೋಚನೆ ಮಾಡ್ತೀವಿ ನಾವು. ಆದರೆ ನಾವು ಈ ಕೊಳ್ಳುಬಾಕ ಸಂಸ್ಕೃತಿ, ಅಂದರೆ ನಮ್ಮ ಪೀಳಿಗೆಗಿದ್ರೆ ಸಾಕು ಅಂತ ಅಂದ್ಕೊಂಡು ಹೋಗ್ಬಿಡ್ತೀವಿ. ನಮ್ಮ ಮಕ್ಕಳಿಗೆ ಬೇಡವಾ, ನಮ್ಮ ಮುಂದಿನ ಪೀಳಿಗೆಗೆ ಒಂದಷ್ಟು ಗಿಡಗಳು ಬೇಡವಾ, ನಮ್ಮ ಮುಂದಿನ ಪೀಳಿಗೆಗಳಿಗೆ ಒಂದಷ್ಟು ಅವ್ರಿಗೆ ತೋರಿಸ್ಲಿಕ್ಕೆ ಅಂತ ಒಂದು ಗುಬ್ಬಿ, ಅವರಿಗೆ ತೋರಿಸ್ಲಿಕ್ಕೆ ಅಂತ ಒಂದು ಕಾಗೆ, ಅವ್ರಿಗೆ ತೋರಿಸ್ಲಿಕ್ಕೆ ಅಂತ ಒಂದಷ್ಟು ಪ್ರಾಣಿಗಳು ಬೇಡವಾ. ಅಂದರೆ ಈ ಜೀವ ವೈವಿಧ್ಯ ಹಾಗೆ ಕಾಪಾಡ್ಕೊಂಡು ಹೋಗಬೇಕು. ಇಲ್ಲದಿದ್ದರೆ ನಮಗೆ ಪ್ರವಾಹಗಳು ಬರ್ತದೆ, ಸುನಾಮಿ ಬರ್ತದೆ, ಅಥವಾ ಹಿಮ ಪ್ರಪಾತ ಬರ್ತದೆ. ಇದನ್ನು ಅವರು ಮುನ್ನೆಚ್ಚರಿಸ್ತಾರೆ. ನಾವು ಸ್ವಂತ ಕೈಯಿಂದ ಏನಾದರೂ ಪ್ರಯತ್ನ ಮಾಡಬೇಕು ಅಂತ. ಈ ಟೆಕ್ನಾಲಜಿಯಿಂದ ಆಗ್ತಾ ಇರ್ತಕ್ಕಂಥ ಆರೋಗ್ಯದ ತೊಂದರೆಗಳ ಬಗ್ಗೆ ಬರೀತಾರೆ. ಒಂದು ಆರ್ಟಿಕಲ್, ಅವರು ಸಂಪೂರ್ಣ ಆರ್ಟಿಕಲ್ ಈ ಮೊಬೈಲ್ನಿಂದ ಆಗ್ತಕ್ಕಂಥ ಅನಾರೋಗ್ಯದ ಬಗ್ಗೆ ಬರೀತಾರೆ. ಎಷ್ಟು ರೇಡಿಯೇಷನ್ಸ್ ಇರುತ್ತೆ ಮೊಬೈಲಿಂದ, ಯಾವ ರೀತಿಯ ಮೊಬೈಲ್ಗಳನ್ನು ಬಳಸಿದರೆ ನಮಗೆ ಆರೋಗ್ಯಕ್ಕೆ ತೊಂದರೆ ಕಡಿಮೆ ಇರುವ ಸಾಧ್ಯತೆ ಇರ್ತದೆ ಅಂತ ಹೇಳಿ ಅದರ ಮೇಲೆ ಇರ್ತಕ್ಕಂಥ ಏನೊಂದು ಲಿಮಿಟೇಷನ್ಸ್ ಏನಿರುತ್ತೆ ರೇಡಿಯೇಷನ್ಸು, ಅದನ್ನು ಆ ಮೊಬೈಲ್ ಕಂಪ್ನಿಯವರು ಮೆನ್ಷನ್ ಮಾಡಲೇಬೇಕು. ಆ ರೇಡಿಯೇಷನ್ ಮಿತಿಯನ್ನು ನಾವು ನೋಡಿ ಮೊಬೈಲನ್ನು ಕೊಂಡ್ಕೊಳ್ಬೇಕು ಅಂಥೇಳಿ ಅದ್ರ ಬಗ್ಗೆ ಬರೀತಾರೆ. ಅಂದರೆ ಈ ಎಲ್ಲ ಅವರ ಲೇಖನಗಳಲ್ಲಿ ಒಂದು ಸಾಮಾಜಿಕ ಕಳಕಳಿ ಇರ್ತದೆ.
ಅವರ ಲೇಖನಗಳಲ್ಲಿ ಒಂದು ಸಾಮಾಜಿಕ ಬದ್ಧತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಆಮೇಲೆ ನೊಂದವರಿಗೆ ಸಾಂತ್ವನ ಹೇಳುವಂಥ ಮನಸ್ಸಿರ್ತದೆ. ಮತ್ತು ನ್ಯಾಚುರಲ್ಲಾಗಿ ಒಂದು ವ್ಯಕ್ತಿಯ ಒಳಗೆ ಇರ್ತಕ್ಕಂಥ ಆ ಶಕ್ತಿ, ಸಾತ್ವಿಕ ಶಕ್ತಿ ಎಚ್ಚರಿಸುವಂತಹ ಮಾತುಗಳು ಇರ್ತದೆ. ಸುಮ್ಮನೆ ಎಲ್ಲದಕ್ಕೂ ನನ್ನನ್ನು ವೈದ್ಯರೇ ಸರಿ ಮಾಡಬೇಕು, ಆಸ್ಪತ್ರೆನೇ ಸರಿ ಮಾಡಬೇಕು, ಬೇರೆಯವರೇ ನನ್ನ ತೊಂದರೆಗಳಿಗೆ ಕಾರಣ ಅನ್ನೋ ವಿಚಾರಗಳಿಗೆ ಅವರು ಸೊಪ್ಪು ಹಾಕೋದಿಲ್ಲ. ನಿಮ್ಮಲ್ಲೇ ಆ ಗುಣ ಇದೆ, ನೀವು ಸರಿ ಮಾಡ್ಕೊಳ್ಳಿ. ನಿಮ್ಮನ್ನು ಎಷ್ಟು ದಿನ ನಿಮ್ಮ ತೊಂದರೆಗಳಿಗೋಸ್ಕರ ಇನ್ನೊಬ್ಬರನ್ನ ಬೈತಾ ಇರ್ತೀರಿ, ಅಲ್ಲಿವರೆಗೂ ನೀವು ಹುಷಾರಾಗೋದಿಲ್ಲ. ಹಾಗೆ ಬರೀತಾರೆ. ಸೊ ಅವರ ಈ ಟೈಟಲ್ಸ್ ನೋಡಿ ಎಷ್ಟು ಚೆಂದ ಇರುತ್ತೆ. ಬದುಕು ಬದಲಿಸಬಹುದು, ಮಿದುಳು ಕಲಿಯಬಲ್ಲದು, ಸೋಲೆಂಬುದು ಅಲ್ಪ ವಿರಾಮ. ಎಷ್ಟು ಅದ್ಭುತವಾದಂಥದ್ದು. ಅಂದರೆ ಒಂದು ನಾವು ಇವತ್ತು ಎಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳನ್ನು ಗೆಲ್ಲುವ ಕುದುರೆಗಳನ್ನಾಗಿ ಮಾಡಿಬಿಡ್ತೀವಿ. ಅವ್ರಿಗೆ ಸೋಲು ಅನ್ನೋದು ಗೊತ್ತೇ ಇಲ್ಲ. ಒಂದು ಸಣ್ಣ ಸಣ್ಣ ಪುಟ್ಟ ಸೋಲುಗಳು ಬಂದ ತಕ್ಷಣ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ, ಅಥವಾ ಜೀವನ ವಿಮುಖರಾಗ್ಬಿಡ್ತಾರೆ, ಊರು ಬಿಟ್ಟು ಓಡೋಗ್ಬಿಡ್ತಾರೆ. ಆದರೆ ಈ ಸೋಲೆಂಬುದು ಕೇವಲ ಅಲ್ಪ ವಿರಾಮ. ಸೋಲುಗಳು ನಮ್ಮನ್ನು ಎಷ್ಟು ಕಲಿಸುತ್ತೆ, ಎಷ್ಟು ಗಟ್ಟಿ ಮಾಡುತ್ತೆ, ಎಷ್ಟು ಮಾನವೀಯರನ್ನಾಗಿ ಮಾಡುತ್ತೆ ಅಂಥೇಳಿ ಅವರ ಆರ್ಟಿಕಲ್ಸಲ್ಲಿ ಬರೀತಾರೆ. ನಿಕ್ ಕುಜಿಸಿಕ್ ಬಗ್ಗೆ ಬರೀತಾರೆ, ಜೆಸಿಕಾ ಕಾಕ್ಸ್ ಬಗ್ಗೆ ಬರೀತಾರೆ. ಅಂದರೆ ಅರ್ಧ ದೇಹ ಪೂರ್ಣ ಸ್ಥೈರ್ಯ ಅವರ ಆರ್ಟಿಕಲ್ ಹೆಸರು. ಅರ್ಧ ದೇಹ ಅಂದರೆ ಅವರಿಗೆ 2 ಕೈ ಇಲ್ಲ, 2 ಕಾಲಿಲ್ಲ, ಆದರೆ ಪೂರ್ಣ ಸ್ಥೈರ್ಯ. ದಟ್ ಮ್ಯಾನ್ ನಿಕ್ ಕುಜಿಸಿಕ್ ನಾವು ಮೋಟಿವೇಶನಲ್ ವಿಡಿಯೋಸ್ ಬಗ್ಗೆ ಒಂದು ಸರಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ಸೊ ಅದರಲ್ಲಿ ಒಂದು ವಾಟ್ಸಪ್ ಮೆಸೇಜ್ ಬಂದಿತ್ತು, ಕೈಯಲ್ಲಿರುವಂತಹ ರೇಖೆಗಳು ಭವಿಷ್ಯವನ್ನು ಖಂಡಿತ ಹೇಳಲ್ಲ, ಯಾಕೆಂದ್ರೆ ನನಗೆ ಕೈಗಳೇ ಇಲ್ಲ ಅಂತ. ಬ್ಯೂಟಿಫುಲ್. ಇವರು ಅದ್ರ ಬಗ್ಗೆನೂ ಬರೀತಾರೆ. ಅದೃಷ್ಟ ಅನ್ನೋದು ಏನಂದ್ರೆ, ಅದೃಷ್ಟ ನಂಬ್ಕೊಂಡೇ ಇರ್ತಾರಲ್ಲ ಕೆಲವರು. ಅವ್ನು ಬಿಡಪ್ಪ ಲಕ್ಕಿ, ನಮ್ಗೆಲ್ಲ ಬರೀ ಏನೋ ನಮ್ಗೆಲ್ಲ ಆ ಲಕ್ ಇಲ್ಲ, ಅವನು ಲಕ್ಕಿಂದ ತುಂಬಾ ಮುಂದೋದ ಅಂತ. ಈ ಲಕ್ಕು ನಮ್ಮನ್ನ ಆರಿಸ್ಕೊಳ್ಳೋದಿದೆಯಲ್ಲ, ಅದ್ರ ಬಗ್ಗೆ ಬರೀತಾರೆ. ಅಂದ್ರೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋ ವ್ಯಕ್ತಿ ಎಲ್ಲದರಲ್ಲೂ ಒಳ್ಳೇದನ್ನ ಕಾಣ್ತಾ ಹೋಗ್ತಾನೆ. ಅಬ್ಸಲ್ಯೂಟ್ಲಿ ಹೌದು. ನಕಾರಾತ್ಮಕ ವ್ಯಕ್ತಿ ಎಲ್ಲದರಲ್ಲೂ ತೊಂದರೆಗಳನ್ನೇ ಹುಡುಕ್ತಾ ಹೋಗ್ತಾನೆ. ಕರೆಕ್ಟ್. ಸೊ ಡಾಕ್ಟರ್, ಈಗ ವಿಚಾರ ಏನಂತಂದರೆ, ಒಂದು ನಿಮಿಷದಲ್ಲಿ ನಾನು ಕಾರ್ಯಕ್ರಮ ಮುಗಿಸ್ಬೇಕಾಗಿದೆ. ಸೊ ನಿಮ್ಮ ಫೇವ್ರೆಟ್ ರೈಟರ್ ಬಗ್ಗೆ, ನೀವು ಅವ್ರನ್ನ ಮೀಟ್ ಆಗಿದ್ದು ಕೂಡ ಬಹಳ ಅಮೋಘವಾಗಿದೆ, ಮತ್ತು ಅವರ ಪುಸ್ತಕಗಳನ್ನು ಇಲ್ಲೇ ರಿಲೀಸ್ ಮಾಡಿಸಿದ್ದು ಕೂಡ ಅದು ನಿಮ್ಮ ಪಾಲಿನ ಭಾಗ್ಯ. ಮತ್ತು ನಿಮ್ಮ ಫೇವ್ರೆಟ್ ರೈಟರ್ನ ಬಗ್ಗೆ ನೀವು ಇಷ್ಟೊಂದು ಜನರಿಗೆ ಟಿ ವಿ ಮೂಲಕ ರೀಚ್ ಆಗ್ತೀರ ಅಂತ ನೀವು ದೇವರಾಣೆಗೂ ಅಂದ್ಕೊಂಡಿರಲಿಲ್ಲ, ಆದರೆ ನೀವು ಇವತ್ತು ರೀಚ್ ಆಗಿದ್ದೀರಾ. ಅವ್ರು ಹೇಳುವಂಥ ಲಕ್ ಫ್ಯಾಕ್ಟರ್ ಬಗ್ಗೆ ಹೇಳಬೇಕಾಗುತ್ತೆ. ಸೊ ಹಾಗಾಗಿ, ಆ್ಯಂಡ್ ಐ ಆಮ್ ಸೋ ಗ್ಲಾಡ್ ದಟ್ ಯು ಹ್ಯಾವ್ ಕಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಒಬ್ಬ ಮನೋವೈದ್ಯನಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ, ಉದಾಹರಣೆ ನೇಮಿಚಂದ್ರ ಅವರ ಪುಸ್ತಕಗಳನ್ನೆಲ್ಲ, ಅವರ ಕಥೆಗಳಿರ್ಬೋದು, ಅವರ ಈ ದುಡಿಯುವ ಹಾದಿಯಲ್ಲಿ ಜೊತೆಯಾಗಿರ್ಬೋದು, ಮೇಡಮ್ ಕ್ಯೂರಿ ಬಗ್ಗೆ ಇರ್ಬೋದು, ಅಥವಾ ಮಹಿಳಾ ಸಾಧಕಿಯರ ಬಗ್ಗೆ ಇರ್ಬೋದು, ಈ ಇದು ಬದುಕು ಬದಲಿಸಬಹುದು ಸರಣಿಯ ಪುಸ್ತಕಗಳಿರ್ಬೋದು, ಇದನ್ನು ನಾನು ನನ್ನ ಓದುಗರಿಗೆ ಓದುವಂತೆ ಮಾಡಿದರೆ ಇಂಡೈರೆಕ್ಟ್ ಆಗಿ ನಾನು ಒಬ್ಬ ಮನೋವೈದ್ಯನಾಗಿ ಒಂದು ಪ್ರಿವೆಂಟಿವ್ ಸೈಕ್ಯಾಟ್ರಿ ಅಂದರೆ ಕಾಯಿಲೆಗಳು ಬರದ ಹಾಗೆ ತಡೆಯುವಂತಹ ಒಂದು ಪ್ರಕ್ರಿಯೆನ ನಾನು ಚಾಲನೆ ಕೊಟ್ಟಾಗ ಆಗ್ತದೆ. ಸೊ ನಾನು ನನ್ನ ಕೆಲಸ ಮಾಡ್ಕೊಳ್ತಿದ್ದೀನಿ. ಸೋ ನೈಸ್ ಆಫ್ ಯು. ನಿಮಗೆ ಅವರು ಒಂದೊಂದು ಆರ್ಟಿಕಲಲ್ಲಿ ಹೇಗೆ ಒಮ್ಮೆ ಮೋಟಿವೇಟರ್ ಹಾಕೊಂಡ್ರು, ಒಮ್ಮೆ ಡಾಕ್ಟರ್ ಹಾಕೊಂಡ್ರು, ಒಮ್ಮೆ ಸಾಹಿತಿ ಹಾಕೊಂಡ್ರು, ಒಮ್ಮೆ ಸಾಮಾನ್ಯ ವ್ಯಕ್ತಿ ಹಾಕೊಂಡ್ರು, ಹಾಗೆ ಇವತ್ತು ನೀವು ಡಾಕ್ಟರ್ ಅಲ್ಲ, ಒಳ್ಳೆ ಸ್ಪೀಕರ್ ಹಾಕೊಂಡ್ರಿ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಸೊ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಾವೇ ಬರುವುದಿದ್ರೆ ನಾಳೆ ಬಾ, ಆ ಪುಸ್ತಕನ ಖಂಡಿತ ಓದಿ, ಮತ್ತು ಇನ್ನೊಂದು ಸೋಲೆಂಬುದು ಅಲ್ಪ ವಿರಾಮ, ಅದನ್ನು ಕೂಡ ಖಂಡಿತ ಓದಿ. ನನಗೊಂದು ಹಾಡಿನ ಸಾಲು ನೆನಪಾಗುತ್ತೆ, ನೀವು ಕೇಳಿರ್ಬೋದು ಎಲ್ಲರೂ ಕೂಡ. ನನ್ನಯ ತೋಳಲ್ಲಿ ನೀನಿರೆ ಎಂದು, ಸಾವಿಗೂ ಹೇಳುವೆ ನಾಳೆ ಬಾ ಎಂದು. ನನ್ನಯ ತೋಳಲ್ಲಿ ನೀನಿರೆ ಎಂದು, ಸಾವಿಗೂ ಹೇಳುವೆ ನಾಳೆ ಬಾ ಎಂದು ಅಂತ. ಆಗಲೇ ಬೇಡ ದೂರ ಎಂದೆಂದು ಅಂತ. ಸೊ ದಟ್ಸ್ ನೈಸ್. ಆ್ಯಂಡ್ ಡಾಕ್ಟ್ರಿಗೆ ನಾನು ಕೊಟ್ಟಿದ್ದಾಯ್ತು ದಟ್ ಈಸ್ ಅ ಗುಡ್ ಸ್ಪೀಕರ್ ಅಂತ. ಇನ್ನು ನಾಳೆ ನಾಗರ ಪಂಚಮಿ, ನಾಗನಿಗೆ ತನುವನ್ನು ಎರೆದು ಎಲ್ಲರೂ ಪುನೀತರಾಗಬೇಕಾಗಿದೆ, ಮತ್ತು ಹಬ್ಬಗಳ ಸರಮಾಲೆ ನಾಳೆಯಿಂದ ಶುರು ಆಗ್ತಾ ಇದೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ನಾಳೆ ರಾತ್ರಿ ಸ್ಪಂದನ ವಾಹಿನಿಯಲ್ಲಿ ರಾತ್ರಿ 8 ಗಂಟೆಯಿಂದ 10 ಗಂಟೆ ತನಕ ಒಂದು ವಿಶೇಷವಾದಂಥ ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಅದನ್ನು ಖಂಡಿತವಾಗಿಯೂ ನೋಡಿ. ಅದರಲ್ಲಿ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳನ್ನು ನಾನು ಕೇಳಿದ್ದೇನೆ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಕಾರ್ಯಕ್ರಮ ಖಂಡಿತ ನೋಡಿ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.